श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। एतद् विमानप्रवरम् उत्तमश्लोकमौलिना उपस्थापितम् ಆಯುಷ್ಮನ್ ಅಧಿರೋಢಂ ತ್ವಮರಸಿ. ಎಲೆ ಮೃತ್ಯುರಹಿತನೆ, ನಿಗದಿತವಾದ ಸ್ತೋತ್ರಗಳಿಂದ ಪೂಜಿತವಾದ ಹಾಗೂ ಸಮಸ್ತ ಜೀವಿಗಳಿಗೂ ಮುಖ್ಯನಾದ ದೇವೋತ್ತಮ ಪರಮಪುರುಷನು ಈ ಅಸದೃಶವಾದ ವಿಮಾನವನ್ನು ಕಳಿಸಿದ್ದಾನೆ. ಅಂತಹ ವಿಮಾನವನ್ನು ಏರಲು ನೀನು ಅರ್ಹನಾಗಿದ್ದೀಯೆ. ಸೊ ಈ ಮಾತು ಯಾರು ಹೇಳ್ತಾ ಇರೋದು? ಈ ಮಾತು ನಂದ ಸುನಂದರು. ಹಾ, ಧನ್ಯವಾದ. ನಂದ ಸುನಂದ. ಸೊ ಯಾರು ನಂದ ಸುನಂದರು? ಅವರಿಬ್ರು ವಿಷ್ಣುವಿನ ಆತ್ಮ, ಇದು ಹತ್ತಿರದ ಭಕ್ತರು, ಪಾರ್ಷದರು ಅಂತ ಕೇಳಿದ್ವಿ. ಬಹಳ ಬಹಳ ಹತ್ತಿರದ, ಬಹಳ ಆತ್ಮೀಯ ಭಕ್ತರು. ಸೊ ಅವರೇ ಬಂದಿದ್ದಾರೆ ಖುದ್ದಾಗಿ. ಸೊ ಯಾರಾದ್ರೂ ನೀವು ದೊಡ್ಡ ವ್ಯಕ್ತಿ ಇನ್ಯಾರ ಕರೆಯೋಲೆ ಪರ್ಸನಲ್ ಆಗಿ ಬರ್ಬೋದು. ಅವರು ಬರ್ಲಿಲ್ಲ ಅಂದ್ರೆ ಅವ್ರು ಇನ್ಯಾರಾದ್ರೂ ತುಂಬಾ ಕ್ಲೋಸ್ ಆಗಿರೋರನ್ನ ಕಳಿಸ್ತಾರೆ ಅವ್ರ ಕರ್ಕೊಂಡು ಬರ್ಲಿಕ್ಕೆ. ಹಾಗೆ ಇಲ್ಲಿ ನಂದ ಸುನಂದ ಭಗವಂತನ ಬಹಳ ನಿಕಟ ಭಕ್ತರು, ಆತ್ಮೀಯ ಭಕ್ತರು. ಸೊ ಅವರೇ ಬಂದಿದ್ದಾರೆ. ಬ್ಯುಸಿ ಇರ್ಬೋದು ಭಗವಂತನ ನಾರಾಯಣನ ಸೇವೆಯಲ್ಲಿ, ಅಲ್ಲಿ ಆದರೂ ಕೂಡ ತೊಂದರೆ ಇಲ್ಲ. ಧ್ರುವ ಮಹಾರಾಜರು ಅವರು ಏನು ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ಅವ್ರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಪರ್ಸನಲ್ ಆಗಿ ಅವ್ರ ಭಗವಂತನು ಅವರ ಆತ್ಮೀಯ ಭಕ್ತರನ್ನ ನಂದ ಸುನಂದರನ್ನು ಕಳಿಸಿದ್ದಾರೆ. ಸೊ ಅವ್ರು ಬಂದಿರೋದು ಈ ವೈಕುಂಠ ವಿಮಾನ. ಸೊ ಅದ್ರ ಬಗ್ಗೆ ಇವತ್ತು ಹೇಳ್ತಾ ಇರೋದು ಈ ವಿಮಾನ. ಸೊ ಈ ವಿಮಾನ ಪದ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ವಿಮಾನ ಅಂದ್ರೆ ಗಾಳಿಯಲ್ಲಿ ಒಂದು ಪ್ರಯಾಣ ಮಾಡೋದು, ಇಲ್ಲ ಒಂದು ಅಂತರಿಕ್ಷದಲ್ಲಿ ಪ್ರಯಾಣ ಮಾಡೋದು ಇದು. ಸೊ ನಮ್ಮ ಇದೆಲ್ಲ ಅದನ್ನ ನಾವು ಇಂಗ್ಲಿಷ್ನಲ್ಲಿ ಅವ್ರು ಏರೋಪ್ಲೇನ್ ಅಂತ ಹೇಳ್ತಾರೆ ಅವರು. ಸೊ ಈಗ ನಾವು ಇದೊಂದು ವಿಮಾನ, ಏರೋಪ್ಲೇನ್, ಇಲ್ಲಾಂದ್ರೆ ರಾಕೆಟ್, ಹೆಲಿಕಾಪ್ಟರು, ಈ ರೀತಿ ಬೇರೆ ಬೇರೆ ಅವರು ಸ್ಪುಟ್ನಿಕ್ಕು, ಸ್ಪೇಸ್ ಕ್ಯಾಪ್ಸು, ಬೇರೆ ಬೇರೆ ಇದೆ ಯಾವ್ದ್ಯಾವ್ದು ಹೀಗೆ ಗಾಳಿಯಲ್ಲಿ ಹೋಗುವ ಒಂದು ಯಂತ್ರ. ಸೊ ನಮ್ಮ ಇದರಲ್ಲಿ ಅದೆಲ್ಲಕ್ಕೂ ಕೂಡ ವಿಮಾನ ಅಂತ ಹೇಳ್ತಾರೆ. ಇದು ಮೊದಲೇ ಇದೆ. ಇದು ಇವರು ವಿಜ್ಞಾನಿಗಳು ಕಂಡಿಡಿದ ಮೇಲೆ ನಮಗೆ ಗೊತ್ತಾದದ್ದು. ಹೀಗೆ ಗಾಳಿಯಲ್ಲೂ ಕೂಡ ಯಾರಾದರೂ ಪ್ರಯಾಣ ಮಾಡ್ಬೋದು, ಇಲ್ಲ ಗ್ರಹಗಳ ಮಧ್ಯೆ ಇದರಲ್ಲಿ ಹೋಗ್ಬೋದು ಅಂತ. ಇಲ್ಲ, ಇದು ಬಹಳ ಹಿಂದೆ ಇದು ಇರ್ಬೋದು. ಈಗ ಒಂದು 200 ವರ್ಷದಿಂದ, 300 ವರ್ಷದಿಂದ ಈ ಕಲಿಯುಗದಲ್ಲಿ ಈ ಒಂದು ಸಮಯದ ಒಂದು ಇದರಲ್ಲಿ ಜನರಿಗೆ ಇದರ ತಿಳುವಳಿಕೆ, ಇದರ ಜ್ಞಾನ ತಿಳಿದಿರ್ಲಿಲ್ಲ. ಸೊ ಹಾಗೆ ಇವರು ಒಂದು ಯಂತ್ರವನ್ನು ಕಂಡುಹಿಡಿದರು. ಈಗ ಏನ್ ಹೇಳ್ತಾರೆ, ಏರೋಪ್ಲೇನ್ ಯಾರು ಮೊದಲು ಕಂಡುಹಿಡಿದರು? ಯಾರು? ರೈಟ್ ಬ್ರದರ್ಸ್ ಅಂತ ಹೇಳ್ತಾರೆ. ಅವ್ರ ಅಣ್ಣ ತಮ್ಮಂದಿರು ಅವ್ರು ಕಂಡುಹಿಡಿದಿತ್ತು ಅಂತ ಹೇಳ್ತಾರೆ. ಮತ್ತೆ ಇನ್ನಾದ್ರೂ ಹಾಗೆ ಬದಲಾವಣೆಗಳು ಮಾಡಿ ರಾಕೆಟ್, ಸ್ಪುಟ್ನಿಕ್, ಇದು ಅದು ಎಲ್ಲ ಒಂದೊಂದು ಆಗಿದೆ. ಆದ್ರೆ ಇದರ ಬಗ್ಗೆ ಅಂದ್ರೆ ಇದರ ಅಸ್ತಿತ್ವ ಬಹಳ ಹಿಂದೆ ಇದೆ. ನಮ್ಮ ವೇದಶಾಸ್ತ್ರಗಳಲ್ಲಿ ಇದು ಬಹಳ ಕಡೆ ಬರ್ತಾನೆ ಇರುತ್ತೆ, ಮತ್ತೆ ಮತ್ತೆ ಬರ್ತದೆ. ಸೊ ಶ್ರೀರಾಮಚಂದ್ರನ ರಾಮಾಯಣದಲ್ಲಿ ನಾವು ಕೇಳ್ತೇವೆ ಹೇಗೆ ರಾಮಚಂದ್ರನ ಬಂದದ್ದು. ಇಲ್ಲಿಂದ ಬಂದದ್ದು ಅವರು ಲಂಕೆಯಿಂದ ಬಂದರು. ಲಂಕೆ ಸೀತಾದೇವಿಯನ್ನು ಅವರು ರಾವಣನ ಸಂಹರಿಸಿದ ಮೇಲೆ ಮತ್ತೆ ಸೀತಾದೇವಿಯನ್ನು ಕರ್ಕೊಂಡು ಅವರೆಲ್ಲರೂ ತಕ್ಷಣ ಬಂದ್ಬಿಟ್ರು ಅಯೋಧ್ಯೆಗೆ. ಹೋಗುವಾಗ ಭಗವಂತನು ಸಾಗರವನ್ನು ದಾಟ್ಲಿಕ್ಕೆ ಸೇತುವೆ ಎಲ್ಲ ಕಟ್ಟಬೇಕಾಯ್ತು. ಆದ್ರೆ ರಿಟರ್ನ್ ಬರುವಾಗ ಆಯ್ತು, ಸಮಯ ಆಯ್ತು, ತಂದೆ ಮಾತು ಕೊಟ್ಟಿದ್ರು 14 ವರ್ಷ ನನ್ನ ವನವಾಸ ಅಂತ. ಸೊ 14 ವರ್ಷ ಆಗಿದ ತಕ್ಷಣವೇ ತಡ ಮಾಡೋದು ಏನಿದೆ ಇನ್ನ. ಸೊ ಭಗವಂತನು ಅಲ್ಲಿಂದ ನೇರವಾಗಿ ಇದರಿಂದ ಲಂಕೆಯಿಂದ ರಿಟರ್ನ್ ಅವರು ಪುಷ್ಪಕ ವಿಮಾನ. ಸೊ ನಾವು ಏನಕ್ಕೆ ಹೇಳೋದು ಪುಷ್ಪಕ ವಿಮಾನ ಅಂದ್ರೆ ಹಾರದ ಎಲ್ಲ ಸುಂದರ ಹಾರಗಳು ಅದೆಲ್ಲ ಆಗಿರೋದು ಈ ರೀತಿಯ ಒಂದು ವಿಮಾನವೇ ಪುಷ್ಪಕ ವಿಮಾನ. ಮೋಸ್ಟ್ಲಿ ಯಾರ್ದೋ ದೇವತೆದು ಅನ್ಸುತ್ತೆ. ಅದು ಯಾರು ಕೊಟ್ಟದ್ದು? ರಾಮಚಂದ್ರ ಭಗವಂತನಿಗೆ ಯಾರೋ ದೇವತೆ ಯಾರೋ ಕೊಟ್ಟ ಪುಷ್ಪಕ ವಿಮಾನ. ಎಲ್ಲ ಭಗವಂತನದೇ. ಆದ್ರೆ ಇಲ್ಲಿ ಭೌತಿಕ ಜಗತ್ತಿನಿಗೆ ಭಗವಂತನ ಬಂದಾಗ ಅವನ ಭಕ್ತರು, ದೇವತೆಗಳೆಲ್ಲ ಅವನ ಸೇವೆ ಮಾಡ್ತಾರೆ. ಹಾಗೆ ಮೋಸ್ಟ್ಲಿ ಯಾರೋ ಇಂದ್ರನೋ ಯಾರು ಗೊತ್ತಿಲ್ಲ ನಂಗೆ ಎಕ್ಸಾಕ್ಟ್. ನೀವು ಯಾರು ರಾಮಾಯಣದ ಎಕ್ಸ್ಪರ್ಟ್ಸ್ ಯಾರು ಇರ್ತೀರಾ, ಅದರ ಅಧಿಕಾರಿಗಳು ಇರ್ತೀರಾ, ನೀವು ಹೇಳ್ಬೇಕು ನನಗೆ. ಹಾಗೆ ಆ ಪುಷ್ಪಕ ವಿಮಾನದಿಂದ ಭಗವಂತನು ಬಂದದ್ದು. ಶ್ರೀರಾಮಚಂದ್ರ ಯಾವಾಗಿದ್ದದ್ದು?
ಯಾವುದು ಈಗ ಶ್ರೀ ಕೃಷ್ಣನು ಅವತರಿಸಿದ್ದು 5,000 ವರ್ಷಗಳ ಹಿಂದೆ, ದ್ವಾಪರ ಯುಗ ಅಂತ್ಯದಲ್ಲಿ, ದ್ವಾಪರ ಕಲಿ ಮಧ್ಯೆಯಲ್ಲಿ. ಆದ್ರೆ ಶ್ರೀರಾಮಚಂದ್ರನ್ ಬಂದದ್ದು ತ್ರೇತಾಯುಗ. ಅದು ಈ ತ್ರೇತಾಯುಗ ಅಂದ್ರೆ ಈ ತ್ರೇತಾಯುಗ ಅಲ್ಲ ಹೇಳೋದು, ಇದು 22ನೇದು 23ನೇದು ಅನ್ಕೊಳ್ತೀನಿ. ಇದು 28ನೇ ಇದು ಏನೋ 28ನೇ ಯುಗ ಚಕ್ರ. ಇದು 72 ಇದು ಬರ್ತವೆ. ಎಸ್, ಕುಬೇರನ ವಿಮಾನ. ಮುರಳೀಧರ್ ಪ್ರಭುಜಿ ಹೇಳ್ತಾ ಇದ್ದಾರೆ ಅದು ಕುಬೇರನ ವಿಮಾನ. ಯಾರ್ದು? ಪುಷ್ಪಕ ವಿಮಾನ. ಧನ್ಯವಾದಗಳು ಪ್ರಭುಜಿ. ಸೊ ಕುಬೇರ ಕೊಟ್ಟದ್ದು ಅವ್ರಿಗೆ, ಯಾರಿಗೆ? ಶ್ರೀರಾಮಚಂದ್ರ ಕೊಟ್ಟದ್ದು. ಸೊ ಅದನ್ನ ಅವ್ರು ತಗೊಂಡು ಬಂದ್ಬಿಟ್ರು ಇಲ್ಲಿಗೆ, ಮಾಯೋಧ್ಯಕ್ಕೆ ತಕ್ಷಣ ಬಂದ್ಬಿಟ್ರು. ಅವ್ರೇನ್ ಮತ್ತೆ ವೇಟ್ ಮಾಡ್ಲಿಲ್ಲ ಅವ್ರು. ಇಲ್ಲ ನಿನ್ನ ನಡ್ಕೊಂಡೇ ಹೋಗೋಣ ನಾವು, ಇಲ್ಲ ಬ್ರಿಡ್ಜ್ ಇದೆ, ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋಣ, ಇಲ್ಲ ಏನು ಮಾಡಕ್ ಹೋಗಿಲ್ಲ, ಡೈರೆಕ್ಟ್. ಸೊ ಎನಿವೆ, ಸೊ ಆಚಾರ್ಯ ಶ್ರೀಲ ಪ್ರಭುಪಾದರು ಅಷ್ಟೇ. ಹಾಗೆ ಹೇಳ್ಬೇಕು ಅಂದ್ರೆ, ಭಾರತದಿಂದ ಹೋಗುವಾಗ ಆಚಾರ್ಯರಿಗೆ ಇಲ್ಲ, ಅವ್ರಿಗೆ ಏನು, ಅವ್ರಿಗೆ ಅವ್ರನ್ನ ಯಾರು ಗುರುತಿಸ್ಲಿಲ್ಲ ನಾವು ಭಾರತದಲ್ಲಿ. ಹಾಗೆ ಆಮೇಲೆ ಭಗವಂತನ ಇಚ್ಛೆ ಕೂಡ, ಭಗವಂತನ ಲೀಲೆ, ಇವರೆಂತ ಒಂದು ದೊಡ್ಡ ಮಹಾತ್ಮರು ಅಂತ ನಮ್ಗೆ ಗೊತ್ತಾಗ್ಬೇಕು. ಗೊತ್ತಾಗೋದಕ್ಕೆ ಅವರು ತುಂಬಾ ಶ್ರಮ ಪಟ್ಟು, ಪ್ರಭುಪಾದರು ಹೇಳ್ತಾರೆ, ನಾನು ಈ ಭಾರತ ಖಂಡದಿಂದ ಹೊರಗೆ ಹೋದ್ಮೇಲೆ ಇದೆಲ್ಲ ಆರಂಭ ಆಯ್ತು, ಇದೆಲ್ಲ ಪ್ರಚಾರ, ಈ ಕೃಷ್ಣ ಪ್ರಜ್ಞಾ ಆಂದೋಲನ ಆಚಾರ್ಯರು ಶುರು ಮಾಡಿದ್ರು. ಸೊ ಅವರು ಹಾಗೆ 70ನೇ ವಯಸ್ಸಲ್ಲಿ ಅವರು ಯಾರ ಹತ್ರ ಬೇಡಿ ಅವರ ಒಂದು ಇದರಿಂದ ಒಂದು ಶಿಪ್ ನಲ್ಲಿ ಹೋಗೋದು ಆಚಾರ್ಯ, ಹಡಗಿನಲ್ಲಿ. ಅದು ಯಾವುದು? ಏನ್ ಅಡುಗೆ ಅಂದ್ರೆ ಕಾರ್ಗೋ ಶಿಪ್ ಏನ್ ಹೇಳ್ತೀವಿ ಕನ್ನಡದಲ್ಲಿ ನಾವು? ಸರಕಿನ ಹಡಗು ಅಂತಾನೆ ಹೇಳ್ತೇವೆ, ಕಾರ್ಗೋ ಶಿಪ್. ಅದೇನು ಪ್ಯಾಸೆಂಜರ್ ಶಿಪ್ ಕೂಡ ಅಲ್ಲ. ಇವಾಗ ಎಷ್ಟೋ ಜನ ಬರ್ತಾರೆ, ಇದು ಇದೇನದು ಕ್ರೂಸ್ ಶಿಪ್ ಅಂತ ಹೇಳ್ತಾರೆ. ಸರಕು ಸಾಗಾಣಿಕೆ. ಈಗ ಕ್ರೂಸ್ ಶಿಪ್ ಅಂತ ಇದೆ. ಯಾರಾದ್ರೂ ಬೇಕಂದ್ರೆ ಅದ್ರಲ್ಲಿ ಆರಾಮಾಗಿ ಅಲ್ಲಿ ನಿಮ್ಗೆ ಅಂದ್ರೆ ಪಾರ್ಟಿ ಎಂಜಾಯ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು, ಎಲ್ಲ ಸ್ಥಳಗಳನ್ನು ಹೋಗ್ಬೋದು. ಆತರ ಪ್ರಭುಪಾದರು ಆತರ ಹೋಗ್ಲಿಲ್ಲ ಶಿಪ್ ಅಲ್ಲಿ ಕೂಡ. ಕ್ರೂಸ್ ಶಿಪ್ ಅಲ್ಲಿ ಪ್ರಭುಪಾದರು ಸರಕಿನ ಹಡಗು. ಅವ್ರು ಹೋಗಿದ್ದವರು ಕಾರ್ಗೋ ಶಿಪ್ ಅಲ್ಲಿ ಆಚಾರ್ಯ. ಅಲ್ಲಿ ಹೋದಾಗ ಅಲ್ಲಿ ಹೃದಯ ಘಾತ ಆಯ್ತು 2 ಸಲ ಅವ್ರಿಗೆ. ಅದೇ ಪ್ರಭುಪಾದರು ಹೇಳ್ತಾರೆ, ಇನ್ನೊಂದ್ಸಲ ಆಗಿತ್ತು ಅಂದ್ರೆ ನಾನು ಅನ್ಕೊಳ್ತಾ ಇದ್ದೆ ನನಗಿರ್ಲಿಕ್ಕೆ ಆಗಲ್ಲ. ಎನಿವೆ, ಶ್ರೀಲ ಪ್ರಭುಪಾದ ಇದ್ರಲ್ಲಿ ಹೋಗ್ತಾರೆ. ಮತ್ತೆ ಅಲ್ಲಿ ಪ್ರಚಾರ ಎಲ್ಲ ಸ್ಟಾರ್ಟ್ ಆಗಿ ಅಲ್ಲಿ ಇನ್ನ ಒಳ್ಳೆ ಸೂಚನೆಗಳು, ಇನ್ನ ಇದು ಆಗತ್ತೆ, ಇದು ಕೃಷ್ಣ ಪ್ರಜ್ಞೆ ಬೆಳವಣಿಗೆ ಆಗತ್ತೆ, ನನ್ನ ಗುರು ಹೇಳ್ದಾಗೆ ಅವ್ರ ಆಜ್ಞೆ, ಇದು ಅವರ ಇಚ್ಛೆ ಪೂರೈಕೆ ಆಗತ್ತೆ ಅಂತ ಅವ್ರು ನೋಡಿದಾಗ ಮತ್ತೆ ಶ್ರೀಲ ಪ್ರಭುಪಾದಗೆ ಹೃದಯ ಮತ್ತೆ ಇದಾಗತ್ತೆ ಅವ್ರಿಗೆ. ಅದಕ್ಕೆ ಅವ್ರು ಚೇತರಿಸ್ಕೊಳಕ್ ಮತ್ತೆ ಭಾರತಕ್ಕೆ ಬರ್ತಾರೆ. ಮತ್ತೆ ಪ್ರಭುಪಾದ ಮತ್ತೆ ಹೋಗ್ತಾರೆ, ಮತ್ತೆ ಪ್ರಯಾಣ ಮಾಡ್ತಾರೆ ವಿಶ್ವಾದ್ಯಂತ. 14 ಬಾರಿ ಪ್ರಯಾಣ ಮಾಡ್ತಾರೆ ಶ್ರೀಲ ಪ್ರಭುಪಾದ. 12 ಬಾರಿ ಫುಲ್ ವರ್ಲ್ಡ್. ಅದೇ ಆ ಟೈಮಲ್ಲಿ ಪ್ರಭುಪಾದ ಹಡಗಿನಲ್ಲಿ ಹೋಗ್ಲಿಲ್ಲ. ಆಗ ಅವ್ರ ಶಿಷ್ಯರು ಪ್ರಭುಪಾದಗೆ ವಿಮಾನದಲ್ಲಿ ಕಳಿಸಿದ್ರು. ಇವತ್ತೇನು ನಾವು ಆದ್ರೂ ಪ್ರಭುಪಾದ ಹೇಳ್ತಾರೆ, ಇದೇನು ವಿಮಾನ ಇದು, ಇದೆಲ್ಲ ತಗಡಿನ ವಿಮಾನ ಅಂತ ಹೇಳ್ತಾರೆ ಪ್ರಭುಪಾದ. ಯಾಕಂದ್ರೆ ಇದೆಲ್ಲ ಅಲ್ಯೂಮಿನಿಯಂ ಇದರಿಂದ ಮಾಡಿರೋದು. ಆದ್ರೆ ಭಗವಂತನು ಆ ರೀತಿ ಅಲ್ಲ. ಭಗವಂತನು ಪುಷ್ಪಕ ವಿಮಾನ ಇಲ್ಲಿ ಕುಬೇರರು ಕೊಟ್ಟಿದ್ದಾರೆ ಶ್ರೀರಾಮಚಂದ್ರನಿಗೆ. ಇಲ್ಲಾಂದ್ರೆ ವೈಕುಂಠ ವಿಮಾನ ನೋಡಿ, ಭಗವಂತನ ಸ್ಪೆಷಲ್ ಏರ್ಕ್ರಾಫ್ಟ್, ವೈಕುಂಠದಿಂದ ಬಂದದ್ದು ಆ ವಿಮಾನ. ನಾವು ಈ ತರ ನಟ್ಟು ಬೋಲ್ಟೋ ಇಲ್ಲೊಂದೇನು ದೊಡ್ಡ ಫ್ಯಾಕ್ಟ್ರಿನೋ ಕೈಗಾರಿಕಾ ಇದರಲ್ಲಿ ಎಲ್ಲ ತಯಾರಿ ಮಾಡೋ ಅಗತ್ಯ ಇಲ್ಲ. ಅದು ಮಾಡಿದ್ರು ಕೂಡ ಅದೇನೋ ಒಂದ್ಸಲ ಏನೋ ಆಗ್ಬಿಡುತ್ತೆ ಈ ವಿಮಾನಗಳು. ಇಲ್ಲ ಅಂದ್ರೆ ಈ ವಿಮಾನಗಳ ಇದಕ್ಕೆ ಉಪಯೋಗಿಸೋ ಇದರಲ್ಲೂ ಕೂಡ ಯಾವುದು ವಾರ್ ನಾವು ಯುದ್ಧಕ್ಕೆ ಉಪಯೋಗಿಸ್ತೇವೆ. ಮೊನ್ನೆ ಕೇಳಿದ್ವಿ ಎಲ್ಲೋ ಅಲ್ಲಿ ನಮ್ಮ HAL ನಮ್ಮ ಬೆಂಗಳೂರಿನಲ್ಲಿ ಅದು ನಡೆಯುತ್ತದೆ. ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು ಯಾರೋ ಅವರು ನಮ್ಮ ಇದ್ರ ಡ್ರಿಲ್ಸ್ ಏನ್ ಹೇಳ್ತಾರೆ, ಮಿಲಿಟರಿ ಡ್ರಿಲ್ಸ್ ಅಂತೆಲ್ಲ ನಡೆಯುತ್ತೆ. ಅದು ದುಬೈ ಎಲ್ಲ ನಡೆದದ್ದು ಅವ್ರದ್ದು ಅಪಘಾತ. ಅದು ಯುದ್ಧದ ಸಮಯ ಅಲ್ಲ, ಅದೇ ಪ್ರಾಕ್ಟೀಸು ಇನ್ನೊಂದು ಇದು ತೋರಿಸೋ ಟೈಮಲ್ಲಿ ಅವರೊಬ್ರು ಅಪಘಾತ ಆಯ್ತು, ಅವರು ಇಲ್ಲ. ಸೊ ಹೀಗೆಲ್ಲ ಆಗತ್ತೆ. ನಮ್ಮದು ಯಾವುದು ಕೂಡ ಸೇಫ್ ಇಲ್ಲ. ನಾವೆಷ್ಟೇ ಮಾಡಿದ್ರು ಯಾವ ಸೆಕೆಂಡ್ ಯಾವ ಮೊಮೆಂಟ್ ಏನ್ ಬೇಕಾದ್ರೂ ಆಗ್ಬಿಡ್ಬೋದು. ಸೊ ಇದು ನಮ್ಮ ವಿಮಾನಗಳು, ನಮ್ಮ ತಗಡಿನ ವಿಮಾನಗಳು. ಆದ್ರೆ ಭಗವಂತನದ್ದು ಈ ರೀತಿ ತಗಡಿನ ವಿಮಾನಗಳೆಲ್ಲ ಭಗವಂತನದು. ಅದಕ್ಕೆ ಅಪಘಾತ ಅನ್ನೋದೇ ಇಲ್ಲ, ಅದಕ್ಕೆ ಆಕ್ಸಿಡೆಂಟ್ ಅನ್ನೋದೇ ಇಲ್ಲ. ಅದು ಇನ್ಶೂರೆನ್ಸ್ ಮಾಡ್ಬೇಕಿಲ್ಲ, ನಾವು ಇನ್ಶೂರೆನ್ಸ್ ಮಾಡ್ಬೇಕು, ಗಾಡಿ ಇನ್ಶೂರೆನ್ಸ್ ಮಾಡೋದು, ಇಲ್ಲಾಂದ್ರೆ ಇಲ್ಲ ಅಕಸ್ಮಾತ್ ವ್ಯಕ್ತಿಗಳಿದೆ ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡ್ಬೇಕು, ಏನೇನೋ ಕ್ರಮಗಳು ಮಾಡ್ಬೇಕೇನೋ ಅಟ್ಲೀಸ್ಟ್ ಅವರ ನೆಕ್ಸ್ಟ್ ಪೀಳಿಗೆಗೆ ಸ್ವಲ್ಪ ಸಹಾಯ ಆಗ್ಲೋ ಆ ಥರ ಏನು ಮಾಡೋದ್ಬೇಕಾಗಿಲ್ಲ. ವಿಮಾನಗಳೆಲ್ಲ ಲೈಫ್ ಟೈಮ್ ಅಲ್ಲ, ಇಮ್ಮಾರ್ಟಲ್. ಇದಕ್ಕೆ ಏನು ಕೂಡ ಈ ವಿಮಾನಗಳನ್ನ ಒಂದ್ಸಲ ಏರಿದ್ರೆ ಆಯ್ತು, ಅರ್ಹತೆ ಸಿಕ್ಕಿದ್ರೆ ನಮಗೆ ಆಯ್ತು, ಇನ್ ಯಾವ ಇನ್ಶೂರೆನ್ಸ್ ಬೇಡ ನಮಗೆ, ಯಾವ ವೆಹಿಕಲ್ ಇನ್ಶೂರೆನ್ಸ್ ಬೇಡ, ಯಾವ ಲೈಫ್ ಇನ್ಶೂರೆನ್ಸ್ ಬೇಡ, ಹೆಲ್ತ್ ಇನ್ಶೂರೆನ್ಸ್ ಬೇಡ, ಯಾವ ಇನ್ಶೂರೆನ್ಸ್ ಬೇಡ. ಸೊ ಈ ತರ ವಿಮಾನ, ಆ ತರ ವಿಮಾನವನ್ನು ಕಳಿಸಿದ್ದಾರೆ. ಆನಂದ ಸುನಂದರು ಬಂದಿದ್ದಾರೆ, ಅಷ್ಟು ಭಗವಂತನ ಆತ್ಮೀಯ ಭಕ್ತರು. ಸೊ ಪ್ರಭುಪಾದರು ಇಲ್ಲಿ ಆ ವಿಮಾನದ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದಾರೆ. ಈ ತರ ವೈಕುಂಠ ವಿಮಾನ ಇದು ಈ ರೀತಿ ಯಾಂತ್ರಿಕ ವ್ಯವಸ್ಥೆಯಿಂದ ಅಲ್ಲ, ಜಡವಸ್ತುವಿಂದ ತಯಾರಿಯಾದ ವಿಮಾನವಲ್ಲ. ಆದರೂ ಕೂಡ ಶಾಸ್ತ್ರದಲ್ಲಿ
ಬೇರೆ ವಿಮಾನಗಳ ವಿವರಣೆ ಕೂಡ ಇದೆ. ಸ್ವಲ್ಪ ವೈಕುಂಠ ವಿಮಾನ ಪಕ್ಕಕ್ಕೆ ಇಟ್ಟರು, ಸ್ವಲ್ಪ ಭೌತಿಕ ವಿಮಾನಗಳಿವೆ ಇನ್ನ, ಅದು ನಮಗೆ ಸ್ವಲ್ಪ ಗೊತ್ತು. ಇವತ್ತು ಏನು ಇವ್ರು ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು, ಅದನ್ನ ಕಪೋತ ವಾಯು ಅಂತ ಕರೀತಾರೆ ಅಂತ ಶಿಲಪ್ರಭುಪಾದ ನಮ್ಮ ಇದರಾಗಿ ಯಾವುದು ವೈದಿಕ ಇದ್ರಲ್ಲಿ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅದು ಕಪೋತ ವಾಯು ವಿಮಾನ ಅಂತ ಕರೀಬೋದು. ಇವರೇನು ಇವತ್ತು ಏರೋಪ್ಲೇನು, ಸ್ಪುಟ್ನಿಕ್, ರಾಕೆಟ್, ಇನ್ನ ಏನೇನೋ ಇವ್ರು ತಯಾರಿ ಮಾಡಿದ್ದಾರೆ, ಇವರು ಎಲ್ಲೆಲ್ಲೋ ಹೋಗ್ಲಿಕ್ಕೆ, ಪ್ರಯಾಣ ಮಾಡ್ಲಿಕ್ಕೆ, ಇದೆಲ್ಲವನ್ನು ಕೂಡ ನಮ್ಮ ಭಾಷೆಯಲ್ಲಿ ಕಪೋತ ವಾಯು ಅಂತ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ ಶಿಲಪ್ರಭುಪಾದ. ಸೊ ಹೀಗೆ ಆಕ್ಚುಲಿ ಇದ್ರ ಬಗ್ಗೆ ನಾವು ಇನ್ನ ಭಾಗವತದಲ್ಲಿ ಈಗಾಗಲೇ ಓದಿದ್ದೀವಿ ನಾವು. ಇವರು ಯಾರು ಸೃಷ್ಟಿ ಮಾಡಿದ್ದು, ಅವರು ಕಪಿಲ ದೇವರ ತಂದೆ ಯಾರು, ಅವರು ದೊಡ್ಡ ವಿಮಾನ ಸೃಷ್ಟಿ ಮಾಡ್ತಾರೆ ಈ ತರ ವಾಯು. ಕಶ್ಯಪ ಮುನಿ. ಕರ್ದಮ ಮುನಿ. ಸೊ ಕರ್ದಮ ಮುನಿನು ಒಂದ್ಸಲ ಅವರು ಕೂಡ ಇದೇ ರೀತಿ ಯೋಗಿ, ದೊಡ್ಡ ಯೋಗಿ, ಭಗವಂತನ ಕೃಪೆಯಿಂದ ಅವರು ಕೂಡ ಭಗವಂತನ ದರ್ಶನ ಕೂಡ ಪಡೆದಿರ್ತಾರೆ. ಸೊ ನಂತರ ಅವರು ಸ್ವಯಂಭೂಮನು ಅವರ ಮಗಳು, ಇವರೇ ಸೇಮ್ ನಮ್ಮ ಧ್ರುವ ಮಹಾರಾಜರ ಅತ್ತಿಗೆ, ಧ್ರುವ ಮಹಾರಾಜರ ತಂದೆ ಉತ್ತಾನಪಾದರ ತಂಗಿ ದೇವಹೂತಿ. ಸೊ ಅವರನ್ನು ರಾಜಕುಮಾರಿಯನ್ನು ಅವ್ರ ಮದುವೆ ಆಗ್ತಾರೆ ಅವರು ಕರ್ದಮ ಮುನಿ. ಸೊ ಆಮೇಲೆ ತುಂಬಾ ಸಮಯ ಅವರು ದೇವಹೂತಿ ತುಂಬಾ ಸೇವೆ ಮಾಡ್ತಾರೆ. ಸೊ ಕರ್ದಮ ಮುನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಇವರು ರಾಜಕುಮಾರಿ, ಆದ್ರೆ ನಾನೊಬ್ಬ ಸಾಧು, ನಾನೊಬ್ಬ ಋಷಿ ಮುನಿ. ಸೊ ನನ್ನ ಹೆಂಡತಿಯಾಗಿ ತುಂಬಾ ತಪಸ್ಸೆ ಮಾಡಿ ತುಂಬಾ ತೆಳ್ಳಗಾಗ್ಬಿಟ್ಟಿದೆ. ಪ್ರಭುಪಾದ ಹೇಳ್ತಾರಲ್ಲ, ಸ್ಟೋರಿ ಆಫ್ ಲಿಕ್ವಿಡ್ ಬ್ಯೂಟಿ. ಸೊ ಅಲ್ಲಿ ಕೇಳ್ತೇವಲ್ಲ ನಾವೆಲ್ಲ, ವಾಂತಿ ಭೇದಿಗಳೆಲ್ಲ ಅವ್ರು ತೆಗೆದ್ಮೇಲೆ ಅವರು ಹೀಗೆ ಆಗ್ಬಿಟ್ಟಿದ್ರು, ತುಂಬಾ ಸಣ್ಣಾಗಿ, ಏನು ಅವ್ರನ್ನ ಯಾರು ಗುರುತಿಸಕ್ಕೂ ಆಗ್ಲಿಲ್ಲ ಆ ವ್ಯಕ್ತಿಗೆ. ಸೊ ಆ ರೀತಿ ದೇವತಿ ಬಹುಶಃ ಅಥವಾ ರಾಜಕುಮಾರಿ ಆಗಿರೋರು ಆ ರೀತಿ ಆಗ್ಬಿಟ್ಟಿರ್ತಾರೆ. ಆದ್ರೂ ಕೂಡ ನನ್ನ ಗಂಡನ ಪತಿವ್ರತೆ ತುಂಬಾ ನಿಷ್ಠಾವಂತವಾಗಿ ಅವ್ರು ಸೇವೆ ಮಾಡ್ತಾ ಇದ್ರು. ಸೊ ಅವ್ರ ತಂದೆಗೆ, ಯಾರಿಗೆ, ಕರ್ದಮ ಮುನಿಗೆ ಸ್ವಲ್ಪ ಅನುಕಂಪ ಬಂದು, ಆಯ್ತು ನಾನು ನನ್ನ ಹೆಂಡತಿಗೆ ಆ ರೀತಿ ಭೌತಿಕ ಸುಖ ಕೂಡ ಕೊಡ್ತೇನೆ ಅಂತ ಇದು ಮಾಡಿ, ಅವರ ಯೋಗ ಸಿದ್ಧಿಯಿಂದ ಅವರು ಒಂದು ಇದನ್ನು ಸೃಷ್ಟಿ ಮಾಡ್ತಾರೆ. ಅವರೇನು ಹೋಗಿ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿ ನಮ್ಮ HALಗೋ ಇನ್ನೊಂದು ಕಡೆನೋ, ಇಲ್ಲಾಂದ್ರೆ ಫ್ರಾನ್ಸ್ ಅಲ್ಲಿ ರೆಫೇಲ್ ಅಲ್ಲೊಂದು ಕಂಪನಿಗೆ ಆ ಜೆಟ್ಸ್ ಕಳಿಸಿ ಅಂತೆಲ್ಲ ಅವೆಲ್ಲ ಮಾಡಕ್ ಹೋಗ್ಲಿಲ್ಲ. ಅವರೆಲ್ಲ ಅದಕ್ಕೆ ಹಣ ಸಂಗ್ರಹಣೆ ಅದೆಲ್ಲ ಅಗತ್ಯ ಇಲ್ಲ. ಅವರ ಒಂದು ಸ್ವಂತ ಶಕ್ತಿಯಿಂದ, ಅವರ ಯೋಗ ಸಿದ್ಧಿಯಿಂದ ಅವರು ಒಂದು ವಿಮಾನ ಇದೇ ರೀತಿ ಒಂದು ನೌಕೆಯನ್ನು ಕಪೋತ ವಾಯು ಸೃಷ್ಟಿ ಮಾಡಿದ್ರು. ಹೇಳ್ತಾರೆ ಅದು ಒಂದು ನಗರದ ರೀತಿಯಲ್ಲಿ ಇತ್ತಂತೆ. ಇವಾಗ ನಮ್ಮ ವಿಮಾನಗಳು ಇಲ್ಲಿ ಕುತ್ಕೊಳ್ಳಕ್ಕೆ ಕೂಡ ತುಂಬಾ ಅಷ್ಟು ಇದಿರುತ್ತೆ. ಈಗ ಪರವಾಗಿಲ್ಲ, ಮೋಸ್ಟ್ಲಿ ಮೊದಲು ಪರ್ಟಿಕ್ಯುಲರ್ಲಿ ಮೊದಲಿಗೆ ಶುರುವಾದಾಗ ತುಂಬಾ ಇದಿತ್ತಂತೆ. ಈಗಲೂ ಕೂಡ ಅಷ್ಟು ಕಂಫರ್ಟಬಲ್ ಇಲ್ಲ. ಸ್ವಲ್ಪ ಹೊತ್ತು ಆದ್ಮೇಲೆ ಇಲ್ಲಿ ನೋವುತ್ತೆ, ಅಲ್ಲಿ ನೋವುತ್ತೆ, ಸ್ವಲ್ಪ ಕಾಲ್ ಚಾಚೋಣ, ಇನ್ನೊಂದು ಮಾಡೋಣ ಅನ್ಸುತ್ತೆ. ಏನೇನೋ ಇರುತ್ತೆ, ಎಲ್ಲ ಪ್ರಾಬ್ಲಮ್ಸ್. ಮತ್ತೆ ಬಹಳ ಅದರಲ್ಲೂ ಕೂಡ ಇಕನಾಮಿಕ್ ಕ್ಲಾಸ್ ಇದೆ, ಬಿಸ್ನೆಸ್ ಕ್ಲಾಸ್ ಇದೆ. ಸೊ ಅಲ್ಲಿ ಸ್ವಲ್ಪ ಫೆಸಿಲಿಟಿ ಇರ್ಬೋದು, ನಿಮ್ಗೆ ಸ್ವಲ್ಪ ದೊಡ್ಡದಾಗಿ ನಿಮ್ ಕಾಲು ಕೈಗಳು ಚಾಚ್ಕೊಳಕ್ ಇರ್ಬೋದು, ಇದೆಲ್ಲ. ಆದ್ರೆ ಹಾಗಲ್ಲ, ಇವರಿಗೆ ಅವ್ರು ತಯಾರಿ ಮಾಡಿದ ವಿಮಾನ ಯಾರು ಕರ್ದಮ ಮುನಿ, ಅಲ್ಲಿ ಅವರ ಅರಮನೆಗಳು ಇತ್ತು, ಉದ್ಯಾನವನಗಳಿತ್ತು. ಇವಾಗ ನಾವು ಆನಂದ ಪಡಿಬೇಕು ಅಂದ್ರೆ ನಾವು ಸಿಟಿಯಲ್ಲಿ ಹೋಗ್ತೇವೆ, ಈ ಪಾರ್ಕ್, ಕಬ್ಬನ್ ಪಾರ್ಕೋ, ಲಾಲ್ಬಾಗೋ, ಇಲ್ಲದೆಲ್ಲ ಮಂಗಳೂರಲ್ಲಿ ಕದ್ರಿ ಪಾರ್ಕ್ ಹೋಗ್ತಾರೆ, ಜನ ಹೋಗಿ ಜಾಗಿಂಗ್ ಮಾಡ್ತಾರೆ. ಸೊ ಆ ರೀತಿ ಎಲ್ಲ ಪಾರ್ಕ್ಗಳ ಇರೋ ಒಂದು ಗಗನ ನೌಕೆ ತಯಾರಿ ಮಾಡಿದ್ದು. ಅಷ್ಟು ದೊಡ್ಡ ವಿಮಾನ ಮಾಡಕ್ಕಾಗತ್ತ ನಾವು ಯಾರಾದ್ರೂ? ಒಂದು ಚಿಕ್ಕ ಊರೇ, ಇಲ್ಲಾಂದ್ರೆ ಬೆಂಗಳೂರು ತುಂಬಾ ದೊಡ್ಡ ಊರುಗಳು ಬೇಡ, ನಮ್ಮ 2 ಕಿಲೋಮೀಟರ್, 4 ಕಿಲೋಮೀಟರ್, 5 ಕಿಲೋಮೀಟರ್ ಅಷ್ಟು ಒಂದು ದೊಡ್ಡ ವಾಹನ ತಯಾರಿ ಮಾಡಕ್ಕಾಗತ್ತ? ಸೊ ಅವ್ರು ಮಾಡಿದ್ರು. ಅದು ಭೌತಿಕ ವಿಮಾನ, ಅದು ವೈಕುಂಠ ವಿಮಾನ ಅಲ್ಲ. ಅವ್ರು ತಯಾರಿ ಮಾಡಿದ್ರು ಯಾರು? ಕರ್ದಮ ಮುನಿ. ಸೊ ಅದರಲ್ಲಿ ತಯಾರಿ ಮಾಡಿ ಅಲ್ಲಿ 7 ಅಂತಸ್ತು ಏನೋ ಇತ್ತು ಅಂತ ಹೇಳ್ತಾರೆ. ಅವರ ಆ ವಿಮಾನದಲ್ಲಿ ಅವರ ಅರಮನೆ ಆ ರೀತಿ 7 ಅಂತಸ್ತು ಆ ರೀತಿ. ಮತ್ತೆ ಆ ರೀತಿ ಪಾರ್ಕ್ಸ್, ಉದ್ಯಾನವನ, ನದಿ ಎಲ್ಲ, ಟ್ಯಾಂಕ್, ಸರೋವರಗಳು, ಸ್ವಿಮ್ಮಿಂಗ್ ಪೂಲ್ಸ್, ಇದೆಲ್ಲ ಆನಂದಕ್ಕೆ ನಾವೆಲ್ಲ ನೋಡ್ತೇವೆ. ದೊಡ್ಡ ಹೋಟೆಲ್ಗಳಲ್ಲಿ, ದೊಡ್ಡ ಇದರಲ್ಲೆಲ್ಲ ಫಾರ್ಮ್ ಹೌಸ್, ಇಲ್ಲಾಂದ್ರೆ ಇನ್ನೊಂದೇನೋ ಎಲ್ಲ ಜನರು ಮಾಡ್ತಾರೆ. ಇದೆಲ್ಲ ನಾವು ಯೋಚನೆ ಮಾಡ್ಬೋದು. ಅದೆಲ್ಲವೂ ಕೂಡ ಅವ್ರು ಇದರಲ್ಲೇ ಇತ್ತು. ಅವರು ತಯಾರಿ ಮಾಡಿದ ವಿಮಾನದಲ್ಲಿದ್ದು ಅವ್ರು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋದ್ರು ಅಂತ ವಿವರಣೆ ಹೋಗ್ತಾ. ಯಾಕಂದ್ರೆ ಅವರು ಇವಾಗ ಹೋಗ್ತಾ ಇರೋರು ಯಾರು ತುಂಬಾ ಶ್ರೀಮಂತರು, ಅವರು ಸ್ವಂತ ಒಂದು ವಿಮಾನವನ್ನು ಇಟ್ಕೊಳ್ತಾರೆ. ತುಂಬಾ ಜನ ಇದ್ದಾರೆ, ನಮ್ಗೆ ಗೊತ್ತು. ಅಲ್ಲಿ ಅವರು ಆ ಸ್ವಂತ ವಿಮಾನ ಇಟ್ಕೊಂಡು, ಸ್ವಂತ ವಿಮಾನ ಇಲ್ಲಿ, ಮತ್ತೆ ಅದರಲ್ಲೇ ಅವ್ರ ಮನೆ ಮೇಲೆ ಇನ್ನೆಲ್ಲಾದ್ರೂ ಅದು ಲ್ಯಾಂಡಿಂಗ್ ಆಗೋ ರೀತಿ ಹೆಲಿಪ್ಯಾಡ್ ಇದೆಲ್ಲ ಮಾಡಿ ಇದೆಲ್ಲ ಇದ್ದಾರೆ. ಈ ತರ
ನಾವೆಲ್ಲ ಹೋಗ್ಬೇಕಂದ್ರೆ ವಿಮಾನ ಬುಕ್ ಮಾಡ್ಬೇಕು, ಈ ಇಂಡಿಗೋನೋ ಇಲ್ಲ ಟಾಟಾನೋ ಯಾವ್ದೋ ಏರ್ ಇಂಡಿಯಾ ಯಾವ್ದು ಮಾಡ್ಬೇಕು. ಸ್ವಲ್ಪ ಆದ್ರೆ ಸ್ವಲ್ಪ ಜನ ಇದ್ದಾರೆ, ಇಲ್ಲ ಪ್ರಧಾನಿಗಳೇ, ಸೊ ಅವ್ರಿಗೋಸ್ಕರ ಎಲ್ಲ ಇರ್ಬೋದು ಆ ತರ ವ್ಯವಸ್ಥೆ, ಸ್ವಂತ ವಿಮಾನ. ಸೊ ಹೇಳ್ತಾರೆ ಆ ತರ ಸ್ವಂತ ವಿಮಾನ ಯಾರಿಗೆ? ಕರ್ದಮನಿಗೆ. ಆಮೇಲೆ ಅದರಿಂದ ಅವ್ರು ಎಲ್ಲಿ ಯಾವ ಬೇರೆ ಬೇರೆ ಲೋಕಕ್ಕೆ ಹೋದ್ರು. ಕೇವಲ ನಾವ್ ಇಲ್ಲಿಂದ ಅಮೆರಿಕ ಹೋಗೋಣ, ಯುರೋಪ್ ಹೋಗೋಣ, ನೋಡೋಣ ಅಲ್ಲಿ ಸೈಟ್ ಸೀಯಿಂಗ್ ಹೇಗಿದೆ, ಸಿಂಗಾಪುರ್ ಹೇಗಿದೆ, ಯುರೋಪ್ ಹೇಗಿದೆ, ಅಮೆರಿಕ ಹೇಗಿದೆ ಅಂತಲ್ಲ. ಅವ್ರು ಕರ್ಕೊಂಡು ಹೋಗಿದ್ದು ಕರ್ದಮುನಿ, ಆಯ್ತು ನಿನಗೆ ನಾನು ತೋರಿಸ್ತೇನೆ, ಇಂದ್ರನ ಲೋಕ ತೋರಿಸ್ತೇನೆ, ಮತ್ತೆ ಕೈಲಾಸ ತೋರಿಸ್ತೇನೆ, ಮತ್ತೆ ನಾನು ಇನ್ನೊಂದು ಬಿಲಸ್ವರ್ಗ, ಯಾವ್ದೇ ಬೇಕು ಎಲ್ಲ ಲೋಕಗಳು ತೋರಿಸ್ತೇನೆ. ಯಾವ್ದು ಅಭಿಮಾನ. ಸೊ ಇದೆಲ್ಲವೂ ಇದೆ ನಮ್ಗೆ ವೈದಿಕ ಪುರಾಣಗಳಿಂದ, ವೈದಿಕ ಶಾಸ್ತ್ರದಿಂದ ಇದೆಲ್ಲ ಮಾಹಿತಿ ನಮ್ಗೆ ತಿಳಿದು ಬರುತ್ತೆ. ಸೊ ಅಂತ ಒಂದು ವಿಮಾನಗಳಿವೆ. ಸೊ ಇದು ಕಪೋತ ವಾಯು ಅಂತ ಹೇಳ್ತಾರೆ. ಇದು ವಿಜ್ಞಾನಿಗಳು ಅದೇ ರೀತಿಯ ಏನ್ ಹೇಳ್ಬೋದು, ಒಂದು ಪ್ರಾರಂಭಿಕ ಇದನ್ನೇನೋ ಕಂಡುಹಿಡಿದಾರೆ. ಸೊ ಇನ್ನ ಇವ್ರು ಎಷ್ಟು ವರ್ಷಗಳಾದ್ಮೇಲೆ ಇನ್ನ ನ್ಯೂ ಇಯರ್ ವರ್ಷನ್ಸ್ ಬರ್ಬೋದೇನೋ. ಕ್ರೂಸ್ ಇದೆ ಪ್ರಭುಜಿ. ಕ್ರೂಸ್ ಅಂದ್ರೆ ದೊಡ್ಡ ಹಡಗು, 9 ಮಾಡಿದ್ದು ಇದೆ. ಇದೆಲ್ಲ ಇದೆ. ಆಮೇಲೆ ನಾವಿವಾಗ ಅದರಿಂದ ಇದಕ್ ಬಂದ್ವಿ ವಾಪಸ್. ನಾವು ಇದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಇವಾಗ, ಇದ್ರ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಚರ್ಚೆ ಯಾವ್ದ್ರ ಬಗ್ಗೆ? ವಿಮಾನಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕ್ರೂಸ್ ಎಲ್ಲ ಈಗ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಅದು ಒಂದು. ಈಗ ತೇಲೋ ರೀತಿಯಲ್ಲಿ ತೇಲೋದಂದ್ರೆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗೋ ವಿಮಾನಗಳು. ಸೊ ನಮಗೆ ಎಲ್ಲಿ ಆ ರೀತಿ ಇದೆ, ಇನ್ನೊಂದು ಲೋಕಕ್ಕೆ ಹೋದ್ರೆ ಅಷ್ಟೇ. ಸೊ ಹೇಳ್ತಾರೆ ಇವರು ಫಸ್ಟ್ ಯಾರೋ ಒಂದು ನಾಯಿನ ಕಳ್ಸಿದ್ರಂತೆ ಸ್ಪೇಸ್ಗೆ, ಆ ನಾಯಿ ಸತ್ತೋಯ್ತು ಫಸ್ಟ್ಗೆ. ಅದೇ ಆಮೇಲೆ ಜನರನ್ನ ಕಳ್ಸಕ್ ಪ್ರಾರಂಭ ಮಾಡೋದು, ಎಲ್ಲ ಏನೇನೋ ಎಲ್ಲ ಶೋಧನೆ, ಎಲ್ಲ ತಪ್ಪಾಗುತ್ತೆ ಮತ್ತೆ ಸರಿ ಹೋಗುತ್ತೆ, ಈ ರೀತಿ. ಆದ್ರೆ ಶಾಸ್ತ್ರದಲ್ಲಿ ಎಲ್ಲವೂ ಕೂಡ ಪರಿಪೂರ್ಣ ಜ್ಞಾನ ಇದೆ. ನಮಗೆ ವಿಮಾನ ತಯಾರು ಮಾಡ್ಬೇಕಂದ್ರೂ ಕೂಡ ಕರೆಕ್ಟ್ ಆಗಿ ನಾವು ವೇದಗಳು ಶಾಸ್ತ್ರನ ಅಧ್ಯಯನ ಮಾಡಿ ಅಲ್ಲಿ ಗುರು ಪರಂಪರೆಯಿಂದ ಆ ಜ್ಞಾನವನ್ನ ತಗೊಂಡ್ರೆ ಅದೆಲ್ಲ ತಯಾರಿ ಮಾಡ್ಬೋದು. ಇನ್ನ ಹೆಚ್ಚು ಎಲ್ಲ ಮಾಹಿತಿ ಇದೆ ಅದ್ರ. ಎನಿವೆ, ಅದು ನಮ್ಮ ಉದ್ದೇಶ ಅಲ್ಲ, ಭೌತಿಕ ಲೋಕದಲ್ಲಿ ಇರೋದು ನಮ್ಮ ಉದ್ದೇಶ ಅಲ್ಲ. ಆದ್ರೆ ಭೌತಿಕ ಲೋಕದಲ್ಲೂ ಕೂಡ ಈ ರೀತಿಯ ಯಂತ್ರಗಳು, ನಾವು ಇಲ್ಲಿ ನೋಡುವ ಒಂದು ಯಂತ್ರಗಳಿಗಿಂತ ಬಹಳ 100,000 10,000 ಲಕ್ಷ ಪಟ್ಟು ಒಳ್ಳೆಯ ಇದಿದೆ, ಯಂತ್ರಗಳಿದೆ. ದೇವತೆಗಳೆಲ್ಲ ಉಪಯೋಗಿಸ್ತಾರೆ ಅದನ್ನ, ಅವ್ರ ಹತ್ರ ಎಲ್ಲ ಇದೆ. ಸೊ ಕರ್ದಮ ಮುನಿ ಕೂಡ, ಅವರು ಕೂಡ ಇಲ್ಲಿ ಭೂಲೋಕದಲ್ಲೇ ಇದ್ದದ್ದು, ಅವ್ರು ಅದನ್ನ ಉಪಯೋಗಿಸಿದ್ರು. ಸೊ ಇದನ್ನ ಕಪೋತ ವಾಯು ಅಂತ ಹೇಳ್ತಾ ಇದ್ದಾರೆ ಒಂದು. ಸೊ ಇನ್ನೊಂದು ಶಿಲ ಪ್ರಭುಪಾದ ಹೇಳ್ತಾರೆ, ಕಪೋತ ವಾಯು, ಕಪೋತ ಅಂದ್ರೆ ಇನ್ನೊಂದು ಅರ್ಥ ಪಾರಿವಾಳ, ಪಿಜನ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಪಾರಿವಾಳನ್ನು ಕೂಡ ನೀವು ತರಬೇತಿ ಕೊಡ್ಬೋದು, ತರಬೇತಿ ಕೊಟ್ಟು ಅವು ನಮ್ಮನ್ನ ಇನ್ನೊಂದು ಇದಕ್ಕೆ ಕರ್ಕೊಂಡು ಹೋಗ್ಬೋದು. ಆತರ ಒಂದು ವಿಜ್ಞಾನ ಇದೆ ಅಂತ ಹೇಳ್ತಾ ಇದ್ದಾರೆ ಶಿಲ ಪ್ರಭುಪಾದ. ಕಪೋತ ವಾಯು ಅಂದ್ರೆ ಒಂದು ಈ ರೀತಿ ನೌಕೆಗಳು ತಯಾರಿ ಮಾಡೋದು. ಇವ್ರೇನ್ ಇವಾಗ ತಯಾರಿ ಮಾಡ್ತಾ ಇದ್ದಾರೆ, ಅಸೆಂಬಲ್ ಮಾಡಿ ಮತ್ತೆ ನಮಗೆ ಕೊಡ್ತಾರೆ ಇದು ಏರೋಪ್ಲೇನೋ ಇನ್ನೊಂದು. ಅದೇ ರೀತಿ ಈ ಪಕ್ಷಿಗಳನ್ನು ಇದರಿಂದ ಹೋಗ್ಬೋದು ಆ ತರ ಕೂಡ. ಆಕ್ಚುಲಿ ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಜ್ಞಾನಗಳು ಇದು. ಸೊ ನಮಗೆ ಅದರ ಬಗ್ಗೆ ಅಷ್ಟು ಇದು ಗೊತ್ತಿಲ್ಲ, ಅದ್ರ ಶಾಸ್ತ್ರದಲ್ಲಿದೆ. ಆಮೇಲೆ ಆಚಾರ್ಯರು ಅದನ್ನ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಕಪೋತ ಅದೇ ಆಕ್ಚುಲಿ ಪಾರಿವಾಳಗಳಿಗೆಲ್ಲ ಬಹಳ ಇದಿರುತ್ತೆ. ಹೇಳ್ತಾರೆ ಹಿಂದೆ ಅದನ್ನ ದೂತಗಳಾಗಿ ಅಂತಲೇ ಉಪಯೋಗಿಸ್ತಾ ಇದ್ರು ಅವ್ರನ್ನ. ಅದರಿಂದ ಸಂದೇಶಗಳನ್ನ ಒಂದೊಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸ್ತಾ ಇದ್ರು. ಏನೇನೋ ಇದೆ ಪಾರಿವಾಳಗಳಿಗೆ, ಅದೆಲ್ಲ ಒಂದೊಂದು ಪಕ್ಷಿಗಳಿಗೆ ಒಂದೊಂದು ರೀತಿಯ ಒಂದು ಶಕ್ತಿಗಳೆಲ್ಲ ಇದೆ, ನಿಗೂಢವಾದ ಶಕ್ತಿ. ಭಗವಂತನ ಸೃಷ್ಟಿಯ ಭಗವಂತನ ಅಚಿಂತ್ಯ ಶಕ್ತಿಯನ್ನು ಕೊಟ್ಟಿದ್ದಾನೆ ಎಲ್ಲೆಲ್ಲಿ ಸೃಷ್ಟಿಯಲ್ಲಿ. ಒಂದು ಮರದಲ್ಲಿ ನೋಡಿದ್ರು ಕೂಡ ಅದರಲ್ಲಿ ಹೇಗೆ ಮರದಲ್ಲಿ ಒಂದು ಗಿಡದಲ್ಲಿ ಅದು ಒಂದು ಭೂಮಿಯಲ್ಲಿರುವ ಒಂದು ಇದನ್ನು ರಾಸಾಯನ ಪದಾರ್ಥಗಳನ್ನು ತೆಗೆದುಕೊಂಡು ಅದು ಎಷ್ಟು ಒಂದು ಸುಂದರವಾದ ಒಂದು ಹೂವನ್ನು ತಯಾರಿ ಮಾಡುತ್ತೆ, ಇಲ್ಲಾಂದ್ರೆ ಒಂದು ಅಷ್ಟೊಂದು ರುಚಿಯಾದ ಒಂದು ಹಣ್ಣನ್ನು ತಯಾರಿ ಮಾಡುತ್ತೆ. ಇದೆಲ್ಲ ಒಂದು ಅಚಿಂತ್ಯ ಶಕ್ತಿ. ನಾವೇನೋ ಮಾಡಕ್ಕಾಗತ್ತ? ನಾವೇನಾದ್ರು ಒಂದು ತಯಾರಿ ಮಾಡ್ಬೇಕು ಅಂದ್ರೆ ಒಂದು ಅಡುಗೆ ಕೋಣೆಗೆ ಹೋಗ್ಬೇಕು, ಅಲ್ಲಿ ಪದಾರ್ಥಗಳು ತರಬೇಕು, ಅದನ್ನ ಮಿಕ್ಸ್ ಮಾಡ್ಬೇಕು, ಅದು ಸರಿಯಾದ ಪ್ರಮಾಣದಲ್ಲಿ ಮಾಡ್ಬೇಕು, ಏನೇನೋ ಮಾಡ್ಬೇಕು ನಾವು. ಆದ್ರೆ ಭಗವಂತನು ಆಗಲೇ ಈ ಸೃಷ್ಟಿಯಲ್ಲಿ ಆ ರೀತಿಯ ಒಂದು ಹಣ್ಣನ್ನು ಹಂಪಲನ್ನು ಅವನು ತಯಾರಿ ಮಾಡಿಕೊಟ್ಟಾಗ ಅದು ನಾವ್ ಹೇಳ್ತೇವೆ ಇದೆಲ್ಲ ಅಕಸ್ಮಾತ್ ಆಗಿ ಆಗೋಯ್ತು, ಇದಕ್ಕೆ ಯಾರು ಕಾರಣಕರ್ತರಿಲ್ಲ, ಇದೆಲ್ಲ ಪ್ರಕೃತಿಯಲ್ಲಿ ಹಾಗೆ ಇದು ಉದ್ಭವ ಆಯ್ತು. ಇದು ಹುಚ್ಚುತನ, ಇದು ಮೂರ್ಖತನ. ಇಲ್ಲ, ಭಗವಂತನ ಬುದ್ಧಿ ಇದೆ, ಕೃಷ್ಣನ ಶಕ್ತಿ, ಕೃಷ್ಣನ ಬುದ್ಧಿವಂತಿಕೆಯಿಂದ ಇದೆಲ್ಲವೂ ಆ ರೀತಿಯ ಜಗತ್ತಿನ ಸೃಷ್ಟಿ ಇರುವಂತದ್ದು. ಸೊ ಎನಿವೆ, ಇಲ್ಲಿ ಹೇಳ್ತಾ ಇದ್ದಾರೆ ಶಿಲ ಪ್ರಭುಪಾದ, ಪಾರಿವಾಳ ಇದನ್ನು ತರಬೇತಿ ಮಾಡಿ ನೀವು ಬೇರೆ ಲೋಕಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಕಪೋತ ವಾಯು ಅದೊಂದು ವಿಧಾನ ಅಂತ ಹೇಳಿದ್ರು. ಇನ್ನೊಂದು ಯಾವುದು ಆಕಾಶ ಪತನ ಅಂತ ಇನ್ನೊಂದು ಹೇಳ್ತಾ ಇದ್ದಾರೆ, ಇನ್ನೊಂದು ವಿಧಾನ. ಆಕಾಶ ಪತನ ವಿಧಾನದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಈ ಯಂತ್ರಗಳ ಅವಶ್ಯಕತೆ ಇಲ್ಲ, ಮನಸ್ಸಿನ ಮೂಲಕ, ಮನಸ್ಸಿನ ಮನೋಬಲದಿಂದ, ಮನೋವೇಗದಲ್ಲಿ ಹೋಗ್ಬೋದು. ಸೊ ಮನೋವೇಗ ಅಂದ್ರೆ ಗಾಳಿಯ ವೇಗ ಹೊಂದಿದೆ. ನಾವು ನೆನ್ನೆ ನೋಡ್ತಾ ಇದ್ವಲ್ವಾ, ಜ್ಯೋತಿರ್ವೇಗ ಅಂತ ಕೇಳ್ತಾ ಇದ್ವಿ. 3 ಲಕ್ಷ ಕಿಲೋಮೀಟರ್ 1 ಸೆಕೆಂಡಿಗೆ.
ಜ್ಯೋತಿರ್ವೇಗ ಅಲ್ಲ, ಸ್ಪೀಡ್ ಆಫ್ ಲೈಟ್. ಆದರೆ ಅದೇ ರೀತಿ ಸ್ಪೀಡ್ ಆಫ್ ಏರ್ ಇದೆ. ಸ್ಪೀಡ್ ಆಫ್ ಏರು ಎಷ್ಟು? ಸ್ಪೀಡ್ ಆಫ್ ಏರ್, ಸ್ಪೀಡ್ ಆಫ್ ವಿಂಡ್ ಯಾರಾದ್ರೂ ಹೇಳ್ಬೇಕು ನನಗೆ, ಎಷ್ಟು ಸ್ಪೀಡ್ ಅಂತ ನಂಗೆ ಮರ್ತೋಗ್ಬಿಟ್ಟಿದೆ ಎಕ್ಸಾಕ್ಟ್ ಆಗಿ. ಸೊ ಇದು ಚಂಡಮಾರುತ ನೋಡಿ, ಚಂಡಮಾರುತದಾಗ ಎಷ್ಟು ವೇಗವಾಗಿ ಎಲ್ಲ ಇದೇ ನಾಶ ಆಗ್ಬಿಡುತ್ತೆ, ನಗರಗಳೇ ಇದಾಗ್ಬಿಡುತ್ತೆ. ಯಾಕಂದ್ರೆ ಚಂಡಮಾರುತ ಅಷ್ಟು ಇದಾಗಿರುತ್ತೆ, ಅಷ್ಟು ತೀವ್ರವಾಗಿ ಅದು ಹೋಗೋದು. ಗಾಳಿಗೂ ಕೂಡ ಬಹಳ ಸ್ಪೀಡ್ ಇದೆ. ಎಷ್ಟು ಎಕ್ಸಾಕ್ಟ್ ಸ್ಪೀಡ್ ನಂಗೆ ನೆನಪಿಲ್ಲ ನನಗೆ, ಸ್ಪೀಡ್ ಆಫ್ ಏರ್ ಎಷ್ಟು ಅಂತ. 1.65 ಗೊತ್ತಿಲ್ಲ ಎಷ್ಟು, ನೋಡಿ ನೋಡ್ತೀವಿ, ನೋಡಿ ಹೇಳಿ. ಸೊ ಹೇಳ್ತಾ ಇದ್ದಾರೆ ಇಲ್ಲಿ, ಅದಕ್ಕೂ ಇದು ಕಪೋತ ವಾಯು, ಅದಕ್ಕೂ ಸೂಕ್ಷ್ಮವಾಗಿ ಆಕಾಶ ಪತನ. ಆಕಾಶ ಪತನ ಅನ್ನೋದು ಮನಸ್ಸಿನ ವೇಗದಲ್ಲಿ ಹೋಗ್ಬೋದು ಅಂತ. ಸೊ ಮನಸ್ಸಿನ ವೇಗ ಅಂದ್ರೆ ಯಾರಾದ್ರೂ ಬೇರೆ ಯಾವ್ದೋ ದೇಶದಲ್ಲೋ ಎಲ್ಲಾದ್ರೂ ಹೋಗಿದ್ರೆ, ಇಲ್ಲ ಬೇರೆ ನಮ್ಮ ಭಾರತದಲ್ಲಿ ಎಲ್ಲಾದ್ರೂ ಒಂದು ಮೂಲೆ ಇನ್ನೊಂದ್ ಕಡೆ ಹೋಗಿದ್ರೆ, ಅದನ್ನ ನೆನಪು ಮಾಡಿಕೊಂಡಿದ ತಕ್ಷಣ ನಾನು ವೃಂದಾವನದಲ್ಲಿದ್ದೇನೆ, ವೃಂದಾವನದಲ್ಲಿ ಹೀಗೆ ಯಮುನಾ ನದಿ ಇದೆ, ಅಲ್ಲಿ ಭಗವಂತ ಕೃಷ್ಣ ಬಲರಾಮ ಮಂದಿರ ಇದೆ. ಸೊ ಈ ರೀತಿ ನಾವು ನೆನೆಸ್ಕೊಂಡ್ರೆ ಅಲ್ಲಿ ಆದ್ರೆ ಹೋಗಕ್ ಶಕ್ತಿ ಇಲ್ಲ ಈಗ ನಮ್ಗೆ, ಆದ್ರೆ ಮನಸ್ಸಿನ ಮೂಲಕ ನಾವು ಕಲ್ಪನೆ ಮಾಡ್ಕೊಳ್ಬೋದು, ಅಟ್ಲೀಸ್ಟ್ ಕಲ್ಪನೆ ಮಾಡ್ಕೊಳ್ಬೋದು. ಆದ್ರೆ ಶಕ್ತಿ ಇದ್ರೆ ಹೇಳ್ತಾರೆ ಅಲ್ಲಿ ಹೋಗ್ಬೋದು ನಾವು ಮನಸ್ಸಿನ ಇದರಿಂದ ನಾವು ಆ ಸ್ಥಳಕ್ಕೆ ಅಲ್ಲೇ ಹೋಗ್ಬೋದು ತಕ್ಷಣ. ಈ ರೀತಿ ಆಕಾಶ ಪತನ ಇನ್ನೊಂದು ವಿಧಾನ. ಮನಸ್ಸಿನ ವೇಗದಲ್ಲಿ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೋದು, ಅದು ಒಂದು ವಿಧಾನ ಇದೆ ಅಂತ ಶ್ರೀಮದ್. ಮತ್ತೆ ಅದಕ್ಕೂ ಸೂಕ್ಷ್ಮವಾಗಿ, ಅದಕ್ಕೂ ಏರ್ 600 ಕಿಲೋಮೀಟರ್ಸ್ ಅಂತ ಬರೀತಾ ಇದ್ದಾರೆ ಹರಿಣಿಕರ ಕೇರಿ ಮಾತಾಜಿ. 600 ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಅದ್ರದ ಏರ್ದ ಸ್ಪೀಡು ಇರಬೇಕು 600 ನೋಡಿ. ಸೊ 600 ಕಿಲೋಮೀಟರ್ ಎಷ್ಟು ಬೇಗ ನೋಡಿ. ಸೊ ನಮ್ಮ ಯಂತ್ರಗಳು ನಾವು ಇನ್ನ ಇದು ಡೆವಲಪ್ ಮಾಡದೆ ಇನ್ನ ಇದು ಮಾಡಿದ್ರೆ ಆ ಸ್ಪೀಡ್ ಹೋಗ್ಬೋದೇನೋ ಕೊನೆಗೆ. ಆದ್ರೆ ಅದಕ್ಕೂ ಕೂಡ ಸ್ಪೀಡ್ ಆಗಿರೋದು ಮನಸ್ಸು. ಸೊ ಆ ವೇಗದಲ್ಲಿ ಹೋಗೋ ಯಂತ್ರಗಳು, ಅಭಿಮಾನಗಳು ಕೂಡ ತಯಾರಿ ಆಗ್ಬೋದು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದಕ್ಕೂ ಸೂಕ್ಷ್ಮವಾಗಿ ಇನ್ನ ವೈಕುಂಠ ವಿಮಾನ, ಅದು ಆಧ್ಯಾತ್ಮಿಕ, ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದದ್ದು. ಬೇರೆದೆಲ್ಲ ಎಷ್ಟೇ ಆದ್ರೂ ಭೌತಿಕವಾದದ್ದು, ಮನಸ್ಸಾದ್ರೂ ಕೂಡ ಭೌತಿಕವಾದದ್ದೇ, ಭೌತಿಕ ಜಗತ್ತಿನಲ್ಲಿ ನಮ್ಗೆ ಸಿಕ್ಕಿರೋದು. ಅದೇ ರೀತಿ ಈ ಗಾಳಿ ಕೂಡ ಮನಸ್ಸಿನ ಇದು ಭೌತಿಕ ಒಂದು ವಸ್ತುನೇ. ಆದ್ರೆ ಆತ್ಮ ಬೇರೆ, ಆತ್ಮ ಇದಕ್ಕೂ ಕೂಡ ಅತೀತ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾಬುದ್ಧೆ ಯೋ ಬುದ್ಧೆ ಪರತಸ್ತು ಸಹ. ಸೊ ಗೀತೆಯಲ್ಲಿ ಕೂಡ ಕೃಷ್ಣ ನಮಗೆ ಭಗವದ್ಗೀತೆಯಲ್ಲಿ ಹೇಳಿದ್ದು ಹೀಗೆ ಸೂಕ್ಷ್ಮ ಅಸ್ತಿತ್ವ ಇದೆ. ಹೊರಗೆ ಮೊದಲು ನಮಗೆ ಜಡದೇಹಕ್ಕೂ ಮೇಲಿರೋದು ಇಂದ್ರಿಯಗಳಿಗೂ ಮೇಲಿರೋದು ಮನಸ್ಸಿಗೂ ಮೇಲೆ ಈ ಬುದ್ಧಿ, ಆ ಬುದ್ಧಿಗೂ ಇನ್ನ ಸೂಕ್ಷ್ಮವಾಗಿರೋದು ಆತ್ಮ. ಸೊ ಈ ವೈಕುಂಠ ವಿಮಾನವೆಲ್ಲ ಅದು ಸಾಮಾನ್ಯ ಇದು ಜಡವಸ್ತುವಿಂದನೋ ಮನಸ್ಸಿಂದನೋ ಬುದ್ಧಿಯಿಂದ ತಯಾರಾದದ್ದು, ಇದು ಆತ್ಮದ ಒಂದು ಇದರಿಂದ ಇದೆ. ಆಕ್ಚುಲಿ ವೈಕುಂಠ ವಿಮಾನ ಮೋಸ್ಟ್ಲಿ ಇದೊಂದು ಜೀವಿಗಳೇ ಅವರು ಆ ಒಂದು ರೂಪವನ್ನು ಧಾರಣೆ ಮಾಡ್ತಾರೆ. ವೈಕುಂಠ ಲೋಕದಲ್ಲಿ ಎಲ್ಲವೂ ಕೂಡ ಚೇತನಾತ್ಮಕ ಇರೋದು, ಅಲ್ಲಿ ಯಾವುದೋ ಒಂದು ಜಡವಸ್ತು ಇಲ್ಲ. ಹಾಗಾಗಿ ಒಂದೊಂದು ಭಕ್ತರು, ಒಂದೊಂದು ಜೀವಿಗಳು ಒಂದೊಂದು ರೂಪದಲ್ಲಿ ಅವರು ಭಗವಂತನ ಸೇವೆ ಮಾಡುತ್ತೆ. ಹಾಗೆ ಸೊ ವೈಕುಂಠ ವಿಮಾನ ಅಂದ್ರೆ ಅದು ಭಗವಂತನ ಇದೇ ಇರ್ಬೇಕು, ಭಗವಂತನ ನಿತ್ಯ ಭಕ್ತರು ಸೇವಕರು ಆ ರೀತಿಯ ಒಂದು ಇದನ್ನು ಸ್ವೀಕರಿಸಿ ಅವರು ಆ ಅಸ್ತಿತ್ವದಲ್ಲಿ ಇರ್ತಾರೆ. ಸೊ ಎನಿವೆ, ಸೊ ಈ ರೀತಿಯ ಇದೆಲ್ಲ ಇದೆ. ಮತ್ತೆ ಇಲ್ಲಿ ಪ್ರಭುಪಾದರು ಇದನ್ನ ಶಿಶುಮಾರ ಒಂದಂತ ಒಂದು ಇದಿದೆ ಅಂತ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಧ್ರುವಲೋಕ ಮತ್ತೆ ಶಿಶುಮಾರ, ಜ್ಯೋತಿಷ್ ಶಾಸ್ತ್ರದ ಗಣನೆಯ ಪ್ರಕಾರ ಧ್ರುವ ನಕ್ಷತ್ರದೊಂದಿಗೆ ಇನ್ನೊಂದು ನಕ್ಷತ್ರವಿದೆ, ಅದನ್ನು ಶಿಶುಮಾರ ಎಂದು ಕರೆಯಲಾಗಿದೆ. ಅಲ್ಲಿ ಈ ಭೌತಿಕ ಜಗತ್ತಿನ ಪಾಲನೆಯಲ್ಲಿ ನಿರತನಾದ ಭಗವಾನ್ ವಿಷ್ಣುವು ವಾಸಿಸುತ್ತಾನೆ. ಮುಂದಿನ ಶ್ಲೋಕಗಳಲ್ಲಿ ವಿವರಿಸಿದ ಪ್ರಕಾರ ವೈಷ್ಣವರನ್ನಲ್ಲದೆ ಬೇರೆ 6 ಶಿಶುಮಾರ ಅಥವಾ ಧ್ರುವಲೋಕವನ್ನು ಸರ್ವದಾ ತಲಪರಾರರು. ನೋಡಿ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ. ಸೊ ಭಗವಂತನ ಶುದ್ಧ ಭಕ್ತರು, ವೈಷ್ಣವ ಅಂದ್ರೆ ಶುದ್ಧ ಭಕ್ತರು. ನಾವು ವೈಷ್ಣವರಲ್ಲ, ನಾವು ವೈಷ್ಣವರಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ನಾವಿನ್ನ ಆರಂಭಿಕ ಭಕ್ತರು. ಆದ್ರೆ ನಿಜವಾದ ವೈಷ್ಣವರು ಅಂದ್ರೆ ಪರಿಶುದ್ಧ ಭಕ್ತರು, ಮಹಾತ್ಮರು, ಮಹಾಭಾಗವತರು. ಸೊ ಅವರು ಮಾತ್ರ ಆ ಶಿಶುಮಾರ ಧ್ರುವಲೋಕವನ್ನು, ಶಿಶುಮಾರ ವೈಕುಂಠ ಲೋಕವನ್ನು, ವಿಷ್ಣುವಿನ ಲೋಕವನ್ನು, ಧ್ರುವಲೋಕವನ್ನು ಪ್ರವೇಶಿಸಕ್ಕೆ ಅರ್ಹರು. ನೋಡಿ ನಾವು ಕೇಳ್ತೀವಲ್ಲ, ಯಾರು ಇವರು ಸನಕ ಸನಾತನ ಸನತ್ ಕುಮಾರರು ಅಂತ ದೊಡ್ಡ ಭಕ್ತ ಅವರು ಆಗ ಭಕ್ತರಿರ್ಲಿಲ್ಲ. ಆಗ ಆಲ್ಮೋಸ್ಟ್ ಅವರು ಬ್ರಹ್ಮವಾದಿಗಳಾಗಿದ್ದರು. ಇನ್ನ ಭಗವಂತನ ಭಕ್ತಿಯಲ್ಲಿ ಸ್ವಲ್ಪ ಭಗವಂತನ ಪಾದದ ಇದನ್ನು ತುಳಸಿಯನ್ನು ಅವರು ಅದರ ಒಂದು ಸುಗಂಧವನ್ನು ಇದು ಮಾಡಿ ಅವರು ಹುಡ್ಕೊಂಡು ಹೋಗ್ತಾರೆ ವೈಕುಂಠಕ್ಕೆ. ಹಾಗೆ ಇನ್ನ ಒಂದು ರೀತಿಯ ಅವ್ರಿಗೂ ಕೂಡ ಪ್ರವೇಶ ಬಿಡೋದಿಲ್ಲ.
ಯಾರು? ಜಯ ವಿಜಯ ಅವ್ರು, ಇಲ್ಲ ನೀವು ಇಲ್ಲಿ ಅರ್ಹರಲ್ಲ ಬರ್ಲಿಕ್ಕೆ ಅಂತ. ಸೊ ಎನಿವೆ ಮತ್ತೆ ಭಗವಂತನ ಬಂದು ಅದನ್ನೆಲ್ಲ ಸರಿಪಡಿಸ್ತಾರೆ. ಮತ್ತೆ ಅದರ ಭಗವಂತನ ನೋಡಿ ಅವರು ಸಂಪೂರ್ಣ ಅವರು ಭಗವಂತನ ಶರಣಾಗತಿ. ಆ ರೀತಿ ಯಾರು? ಸನಕ ಸನಾತನ ಸನಂದನ ಸನಾತನ. ಇಲ್ಲ ಅಂದ್ರೆ ಯಾರು ಕೂಡ ಅಲ್ಲಿ ಅರ್ಹತೆ ಇಲ್ಲ. ಅಲ್ಲಿ ದೊಡ್ಡ ಒಂದು ತಪಸ್ವಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಅವ್ರ ಭಕ್ತನಲ್ಲದೆ ಅವನಿಗೆ ಅಲ್ಲಿ ಆ ಎಂಟ್ರಿ ಇಲ್ಲ, ಅಲ್ಲಿ ಯಾರು ಬಿಡೋದಿಲ್ಲ. ಸೊ ಅದು ಇಲ್ಲಿ ಹೇಳ್ತಾ ಇರೋದು. ನಾವು ಕೇಳ್ತೇವಲ್ವಾ, ಕೃಷ್ಣನ ಅವತಾರದ ಮುಂಚೆ ಕೂಡ ಬ್ರಹ್ಮದೇವರು ಮತ್ತೆ ಎಲ್ಲ ದೇವತೆಗಳು, ಭೂದೇವಿ ಹೋಗಿ ಕೇಳ್ಕೊಳ್ತಾರೆ ಬ್ರಹ್ಮದೇವರಿಗೆ, ನನ್ನ ಪಾಪದ ಹೊರೆ ತುಂಬಾ ಆಯ್ತು, ಎಲ್ಲ ಅಸುರರೇ ಇದ್ದಾರೆ. ಸೊ ಬ್ರಹ್ಮದೇವರು ಸೇರ್ಕೊಂಡು ಅವರು ಕ್ಷೀರಸಾಗರದ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಒಳಗೆ ಪ್ರವೇಶ ಇಲ್ಲ ಅವ್ರಿಗೆ. ಅವರು ಕ್ಷೀರ ಸಮುದ್ರದ ಹತ್ತಿರದಲ್ಲಿ, ಅಟ್ಲೀಸ್ಟ್ ಹತ್ತಿರದಲ್ಲಿ ಅವ್ರಿಗೆ ಪ್ರವೇಶ ಇದೆ. ಅಷ್ಟು ದೂರ ಆದ್ರೂ ಹೋಗ್ಬೋದು. ಕ್ಷೀರ ಸಮುದ್ರದ ದಡದಲ್ಲಿ ಅಲ್ಲಿ ಎಲ್ಲ ದೇವತೆಗಳು ಕೂತ್ಕೊಂಡು ಅವರು ಭಗವಂತನ ಪ್ರಾರ್ಥನೆ ಆರಂಭಿಸ್ತಾರೆ. ಪುರುಷ ಸೂಕ್ತ ಅಲ್ಲಿ ಇದು ಮಾಡ್ತಾರೆ. ಮತ್ತೆ ಹೇಳ್ತಾರೆ ಭಗವಂತನ ಬರೋದಿಲ್ಲ. ಮತ್ತೆ ಬ್ರಹ್ಮದೇವರು ಸ್ವತಃ ಅವರು ಧ್ಯಾನದಲ್ಲಿ ಕೂತು ಭಗವಂತನಿಗೆ ಪ್ರಾರ್ಥನೆ ಮಾಡಿದಾಗ ಭಗವಂತನು ಅವರಿಗೆ ಹೃದಯದಿಂದ ಅವ್ರಿಗೆ ಸಂದೇಶ, ಹೃದಯದಲ್ಲೇ ಭಗವಂತನಿದ್ದಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಣ ಮತ್ತ ಸ್ಮೃತಿರ್ದಾನ ಅಪೋನಂಚ. ನಾವು ಆತ್ಮ ಹೃದಯದಲ್ಲಿ ದೇಹದಲ್ಲಿ ಇದ್ದೇವೆ, ನಮ್ಮೊಟ್ಟಿಗೆ ಕೃಷ್ಣನು ಕೂಡ ಇದ್ದಾನೆ. ಸರ್ವಸ್ಯ ಚಾಹಂ, ಎಲ್ಲರ ಹೃದಯದಲ್ಲಿ ನಾನು ಕೂಡ ಇದ್ದೇನೆ, ಪ್ರತಿಯೊಂದು ಜೀವಿಯ ಜೊತೆಗೆ ಅಂತ ಭಗವಂತನು ಆತ್ಮದ ಜೊತೆಗೆ ಪರಮಾತ್ಮನಿದ್ದಾನೆ ಅಂತ ಕೃಷ್ಣನ ಹೇಳೋದು. ಸೊ ಹಾಗೆ ಅವರು ಆ ಬ್ರಹ್ಮದೇವರಿಗೆ ತಿಳಿಸ್ಕೊಟ್ಟಿದ್ದು, ನಾನೀಗ ಕೃಷ್ಣನ ಮೂಲ ರೂಪದಲ್ಲಿ ಬರ್ತೇನೆ, ಅವತರಿಸ್ತೇನೆ. ಸೊ ಹೀಗೆ ಭಗವಂತನ ಲೋಕಕ್ಕೆ ಹೋಗೋದು, ಭಗವಂತನ ಆ ತರ ಅಪಾಯಿಂಟ್ಮೆಂಟ್ ದರ್ಶನ ಪಡೆಯೋದು ಅಷ್ಟು ಸುಲಭ ಅಲ್ಲ ಅದು. ಆದ್ರೆ ಧ್ರುವ ಮಹಾರಾಜರಿಗೆ ಭಗವಂತನು ಆ ರೀತಿಯ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ಭಗವಂತನು ತನ್ನ ಒಂದು ಗ್ರಹವೇ, ಆಕ್ಚುಲಿ ಹೇಳ್ತಾರೆ ಇದು ಧ್ರುವಲೋಕ ಅಂದ್ರೆ ಇದು ಭಗವಂತನೇ ಅಲ್ಲಿದ್ದು ಭಗವಂತನ ಕಾರ್ಯ ನಿರ್ವಹಿಸೋ ಇದು ವೈಕುಂಠ ಲೋಕ. ಆದ್ರೆ ಧ್ರುವ ಮಹಾರಾಜರಿಗೆ ಅವರ ಇಚ್ಛೆಯನ್ನು ಭಗವಂತನ ಪೂರೈಕೆ ಮಾಡ್ತಾ ಈ ಧ್ರುವಲೋಕವನ್ನೇ, ನಕ್ಷತ್ರವನ್ನೇ ಭಗವಂತನ ಕೊಟ್ಟಿದ್ದಾನೆ. ಸೊ ಈ ಧ್ರುವ ನಕ್ಷತ್ರ ಇದು ಧ್ರುವ ನಕ್ಷತ್ರ, ಇದು ಪೋಲ್ ಸ್ಟಾರ್ ಅಂತ ಕರೀತಾರೆ ಇದನ್ನ. ಸೊ ವೈದಿಕ ಇದ್ರ ಪ್ರಕಾರ ಅದರ ಬಹಳ ಮಹತ್ವ ಇದೆ. ಎಷ್ಟು ಮಹತ್ವ ಇದೆ ಅಂದ್ರೆ ಅದು ಫಿಕ್ಸ್ ಆಗಿದೆ ಅಂತ ಹೇಳ್ತಾರೆ. ಅದು ಫಿಕ್ಸ್ ಆಗಿ ಎಲ್ಲ ಲೋಕಗಳು ಎಲ್ಲ ಇದು ಕೂಡ ಅದರ ಸುತ್ತು ತಿರುಗ್ತಾರೆ. ಇವಾಗ ನಾವ್ ಹೇಳೋದು ಸೂರ್ಯ, ಇವರು ಇವತ್ತಿನ ಆಧುನಿಕ ವಿಜ್ಞಾನಿಗಳು ಮತ್ತೆ ಏನು ಜ್ಯೋತಿಷ್ ಶಾಸ್ತ್ರ ತಜ್ಞರಿರ್ತಾರೋ, ಅಸ್ಟ್ರಾನಮರ್ಸ್, ಇವ್ರು ಹೇಳೋದು ಈ ಸೂರ್ಯ ಇದೆ, ಸೂರ್ಯ ಸುತ್ತು ಎಲ್ಲ ಸುತ್ತಾ ಇದೆ, ಆ ತರ ಎಲ್ಲ ಕಲ್ಪನೆ ಮಾಡ್ಕೊಳ್ತಾರೆ. ಇಲ್ಲ, ಆಕ್ಚುಲಿ ವೈದಿಕ ಶಾಸ್ತ್ರದ ಪ್ರಕಾರ ಆ ಧ್ರುವ ನಕ್ಷತ್ರ ಏನಿದೆ, ಅಲ್ಲಿ ಶಿಶುಮಾರ ಸಿಸ್ಟಮ್ ಏನಿದೆ ಅದು ಕೇಂದ್ರ. ಅಲ್ಲಿಂದ ಮತ್ತೆ ಅಲ್ಲಿಂದ ನಮ್ಮ ಭೂಮಿಗೆ ಒಂದು ಕನೆಕ್ಷನ್ ಇದೆ ಅಂತ ಕೂಡ ನಮಗೆ. ಸೊ ಹಾಗೆ ಭೂಲೋಕ ಕೂಡ ಒಂದು ರೀತಿಯಲ್ಲಿ ಅದು ಕೇಂದ್ರವಾಗಿ, ಅದು ಕೇಂದ್ರ ಅಂದ್ರೆ ಅದು ಫಿಕ್ಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಇವೆರಡರ ಮಧ್ಯೆ ಈ ಎಲ್ಲ ಲೋಕಗಳ ಪರ್ಯಟನೆ, ವಿಶೇಷವಾಗಿ ಧ್ರುವ ನಕ್ಷತ್ರದ ಪರ್ಯಟನೆ, ಈ ಸಪ್ತರ್ಷಿ ಮಂಡಲ ಅಲ್ಲೆಲ್ಲ ಆ ಋಷಿಗಳಿದ್ದಾರೆ. ಸೊ ಅವರೆಲ್ಲ ಸುತ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕೆಲವು ಶ್ಲೋಕಗಳಿಂದ ಹೇಳಿದ್ದು ಸೂರ್ಯ ಚಂದ್ರ ಎಲ್ಲ ಲೋಕಗಳು ಕೂಡ ಅವರನ್ನು ಬಲಗಡೆಗೆ ಇಟ್ಕೊಂಡು ಅವರು ನಾವಿಗೆ ಭಗವಂತನ ಪ್ರದಕ್ಷಿಣೆ ಮಾಡ್ತೀವಿ. ಮಂದಿರದಲ್ಲಿ ಹೇಗ್ ಮಾಡ್ತೇವೆ ನಾವು ಪ್ರದಕ್ಷಿಣೆ? ನಾವು ಎಡಗಡೆಯಿಂದ ಮಾಡೋದಿಲ್ಲ, ಯಾಕಂದ್ರೆ ಬಲಗಡೆಯಿಂದ ಮಾಡೋದು, ಬಲಗಡೆಯಿಂದ ನಮ್ಮ ಬಲಗಡೆ ಇಟ್ಕೊಂಡು ನಾವು ಭಗವಂತನಿಗೆ ಪ್ರದಕ್ಷಿಣೆ ಮಾಡೋದು. ನಾವು ಅದೇ ನಮಸ್ಕಾರ ಮಾಡುವಾಗ, ನಾವು ದಂಡವತ್ ಪ್ರಣಾಮ ಮಾಡುವಾಗ ಎಡಗಡೆಗೆ ಮಾಡ್ತೇವೆ ನಾವು. ಭಗವಂತನ ಎದುರು ಯಾಕಂದ್ರೆ ಸ್ಟ್ರೈಟ್ ಆಗಿ ಮಾಡೋದಿಲ್ಲ ನಾವು. ಭಗವಂತನ ಮೂರ್ತಿ ಸಪೋಸ್ ರಾಧಾಕೃಷ್ಣ ಇದ್ದಾರೆ, ಅವ್ರಿಗೆ ನಾವು ಅವ್ರು ನಮ್ಗೆ ಎಡಗಡೆಗೆ ಬೀಳ್ತಾರೆ. ಸೊ ಹಾಗೆ ನಾವು ಕ್ರಾಸ್ 90 ಡಿಗ್ರಿ ಇದಲ್ಲಿ ಮಾಡ್ತೇವೆ. ಗುರುಗೆ ಆಚಾರ್ಯರಿಗೆ ಸ್ಟ್ರೈಟ್ ಆಗಿ ಮಾಡ್ತೇವೆ. ಸೊ ಇದು ಪದ್ಧತಿ ಇದು. ಸೊ ಹಾಗೆ ಅದು ಪ್ರದಕ್ಷಿಣೆ ಮಾಡುವಾಗ ನಾವು ಭಗವಂತನ ರೈಟ್ ಇಟ್ಕೊಂಡು ನಾವು ಮಾಡೋದು ಕ್ರಮ. ಸೊ ಹಾಗೆ ಹೇಳ್ತಾರೆ ಎಲ್ಲ ಗ್ರಹಗಳಂದ್ರೆ ಸುಮ್ಮನೆ ಅವರೇನೋ ವಸ್ತುಗಳು ಅಲ್ಲ, ಅಲ್ಲೇನೋ ಒಂದು ಏನು ನಿರ್ಜೀವ ವಸ್ತುಗಳಂತಲ್ಲ, ಅದನ್ನು ಹೊಣೆಗಾರಿಕೆ ದೇವತೆಗಳಿದ್ದಾರೆ. ಸೂರ್ಯ ದೇವರಿದ್ದಾರೆ, ಚಂದ್ರ ಇವರಿದ್ದಾರೆ. ಸೊ ಅವರೆಲ್ಲರೂ ಈ ಧ್ರುವ ನಕ್ಷತ್ರ ಇದೆ, ಧ್ರುವ ನಕ್ಷತ್ರದಲ್ಲಿ ಭಗವಂತನೇ ಸ್ವತಃ ಇದ್ದಾನೆ, ನಾರಾಯಣನು, ಕ್ಷೀರೋದಕ ವಿಷ್ಣು, ಕ್ಷೀರಸಾಗರದಲ್ಲಿ ನೆಲೆಸುವ ವಿಷ್ಣು. ಸೊ ಅವರನ್ನು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ನೋಡಿ. ಅವರು ಒಂದು ಅವಕಾಶವನ್ನು ಅವ್ರ ಚಲನೆ ಮಾಡ್ತಾನು ಕೂಡ ಭಗವಂತನ ದರ್ಶನ ಮಾಡೋ ಒಂದು ಪ್ರಯತ್ನ ಮಾಡ್ತಾ, ಅವನ ಲೋಕವನ್ನು ದರ್ಶನ ಮಾಡೋ ಪ್ರಯತ್ನ ಮಾಡ್ತಾ ಅವರು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಅದರ ವಿವರಣೆ ಇರೋದು ಇದು ಒಂದು ಶಿಶುಮಾರ ಅಂದ್ರೆ ಸಂಸ್ಕೃತದಲ್ಲಿ ಡಾಲ್ಫಿನ್ ಅಂತ ಹೇಳ್ತಾರೆ. ಡಾಲ್ಫಿನ್ ಈ ಒಂದು ಏನದು ಡಾಲ್ಫಿನ್ ಅಂದ್ರೆ ಒಂದು ಮೀನಿನ ರೀತಿಯ ಒಂದು ಜಲಚರ ಜೀವಿ. ಸೊ ಆ ರೀತಿ ಇದು ಈ ಶೇಪ್, ಅದು ವಿವರಣೆ ಇದೆ. ಅದು ಆಕ್ಚುಲಿ ನಾನು ಓದಲ್ಲ, ಸ್ವಲ್ಪ ಅಟ್ಲೀಸ್ಟ್ ಬ್ರೀಫ್ ಆದ್ರೂ ಓದ್ತೀನಿ ನಾನು. ಒಂದ್ ನಿಮಿಷ. ಪ್ರಭುಪಾದರದ್ದು 5ನೇ ಸ್ಕಂದ 23ನೇ ಅಧ್ಯಾಯದಲ್ಲಿ ಇದೆ ಇದು.
ಇಲ್ಲಾಂದ್ರೆ ಇದ್ರಲ್ಲಿ ನೋಡೋಣ. ನೋಡಿ, ಇದು 5ನೇ ಸ್ಕಂದ 23ನೇ ಕಾಣಿಸ್ತಾ ಇಲ್ಲ ಇದೆ. ಈಗ ಕಾಣಿಸುತ್ತೆ ಅನ್ಕೊಳ್ತೇನೆ ನಾನು. ನೋಡಿ, ಇದು 5ನೇ ಸ್ಕಂದದ 23ನೇ ಅಧ್ಯಾಯ, ಶಿಶುಮಾರ ಗ್ರಹ ವ್ಯೂಹ. ಇದರ ಅಧ್ಯಾಯದ ಹೆಸರೇ ಇದು. ಮುಂದೆ 5ನೇ ಸ್ಕಂದದಲ್ಲಿ ಬರುತ್ತೆ. ಶುಕಮುನಿಗಳು ವಿವರಿಸ್ತಾರೆ ಹೀಗಾಗಿ ಈ ಧ್ರುವಲೋಕವು ಸೇರಿದಂತೆ ಹೇಗೆ ಎಲ್ಲ ಲೋಕಗಳು ಎಲ್ಲೆಲ್ಲಿವೆ. ಏನಿದೆ, ನಾನು ಇದೊಂದು ಬ್ರೀಫ್ ಅಟ್ಲೀಸ್ಟ್ ಇಂಟ್ರೊಡಕ್ಷನ್ ಆದ್ರೂ ಓದ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಈಗ ಟ್ರಾನ್ಸ್ಲೇಷನ್ ಕನ್ನಡ. ಓಕೆ. ಶಿಶುಮಾರ ಗ್ರಹ ವ್ಯವಸ್ಥೆಗಳು, 5ನೇ ಸ್ಕಂದದ ಭಾಗವತ, ಅಧ್ಯಾಯ 23. ಈ ಅಧ್ಯಾಯವು ಎಲ್ಲ ಗ್ರಹ ವ್ಯವಸ್ಥೆಗಳು ಧ್ರುವಲೋಕದ ಆಶ್ರಯವನ್ನು ಹೇಗೆ ಪಡೆಯುತ್ತವೆ ಎಂಬುದನ್ನು ವಿವರಿಸುತ್ತದೆ. ಈ ಗ್ರಹ ವ್ಯವಸ್ಥೆಗಳ ಸಂಪೂರ್ಣತೆಯನ್ನು ಶಿಶುಮಾರ ಎಂದು ವಿವರಿಸುತ್ತದೆ. ಇದು ದೇವೋತ್ತಮ ಪರಮಪುರುಷನ ಬಾಹ್ಯ ದೇಹದ ಮತ್ತೊಂದು ವಿಸ್ತರಣೆಯಾಗಿದೆ. ನಾವು ವಿಶ್ವರೂಪ ಅಂತ ಹೇಗೆ ಹೇಳ್ತೇವೆ ಆ ರೀತಿ ಹೇಳ್ತಾರೆ. ಇದು ಒಂದು ವಿಶ್ವರೂಪ, ಭಗವಂತನ ಒಂದು ಇದು ಅವನ ಈ ಬಾಹ್ಯ ಶಕ್ತಿ, ಎಕ್ಸ್ಟರ್ನಲ್ ಎನರ್ಜಿ, ಭೌತಿಕ ಶಕ್ತಿ, ಅದರ ಒಂದು ಚಿತ್ರೀಕರಣ ಕೂಡ ಹೇಳ್ಬೋದು. ಈ ವಿಶ್ವದಲ್ಲಿ ವಿಷ್ಣುವಿನ ವಾಸಸ್ಥಾನವಾದ ಧ್ರುವಲೋಕವು 7 ನಕ್ಷತ್ರಗಳಿಂದ 13 ಲಕ್ಷ ಯೋಜನೆಗಳ ದೂರದಲ್ಲಿದೆ. ಒಂದು ಯೋಜನೆ ಅಂದ್ರೆ ಎಷ್ಟು ಕಿಲೋಮೀಟರ್? ಅಪ್ರಾಕ್ಸಿಮೇಟ್ ಯಾರಾದ್ರೂ ಹೇಳ್ಬೋದಾ? ಒಂದು ಯೋಜನೆ ಅಂದ್ರೆ ಎಷ್ಟು ಕಿಲೋಮೀಟರ್? 8 ಕಿಲೋಮೀಟರ್. 8 ಕಿಲೋಮೀಟರ್ಸ್. ಧನ್ಯವಾದಗಳು. ಮತ್ತೆ ಸೊ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ 13 ಲಕ್ಷ ಯೋಜನೆಗಳು ಅಂದ್ರೆ 13 × 18 ಎಷ್ಟು? 1 ಕೋಟಿ ಆಗುತ್ತೆ. 1 ಕೋಟಿ 4 ಲಕ್ಷ ಕಿಲೋಮೀಟರ್. ಸೊ ಅಷ್ಟು ಈಚೆ ಇರೋದು ಯಾವುದು? ಧ್ರುವಲೋಕ. 7 ನಕ್ಷತ್ರಗಳಿಂದ ಅಷ್ಟು ದೂರ ಇದೆ. ಧ್ರುವಲೋಕದ ಗ್ರಹ ವ್ಯವಸ್ಥೆಯಲ್ಲಿ ಅಗ್ನಿದೇವತೆ, ಇಂದ್ರ, ಪ್ರಜಾಪತಿ, ಕಶ್ಯಪ ಮತ್ತು ಧರ್ಮನ ಗ್ರಹಗಳಿವೆ. ಅವರೆಲ್ಲರೂ ಧ್ರುವ ನಕ್ಷತ್ರದ ಮೇಲೆ ವಾಸಿಸುವ ಮಹಾನ್ ಭಕ್ತ ಧ್ರುವನಿಗೆ ಬಹಳ ಗೌರವವನ್ನು ನೀಡುತ್ತಾರೆ. ಕೇಂದ್ರ ಪಿವೋಟ್ಗೆ ನೊಗ ಹಾಕಲಾದ ಎತ್ತುಗಳಂತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಎತ್ತುಗಳನ್ನ ಕಟ್ಟಿ ಹಾಕ್ತೇವೆ. ನಾವು ಎತ್ತುಗಳನ್ನ ಕಟ್ಟೆ ಒಂದ್ಸ ಪರ್ಟಿಕ್ಯುಲರ್ ಅನ್ಸುತ್ತೆ ಅವ್ರನ್ನ ಏನು ಎಣ್ಣೆ ಇದು ಮಾಡೋಗ್ಲೋ ಏನ್ ಮಾಡೋ ಆದ್ರೂ ಇಲ್ಲ, ಬೇರೆ ಟೈಮಲ್ಲಿ ಕೂಡ ಏನೋ ಒಂದು ಕಟ್ಟಾಕ್ಬೋದು, ಒಂದು ಕಂಬಕ್ಕೂ ಏನೋ ಕಟ್ಟಾಕ್ಬೋದು. ಸೊ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆ ಕಟ್ಟಾಕೋ ಒಂದು ಸೆಂಟರ್, ಕೇಂದ್ರ, ಅದು ಧ್ರುವಲೋಕ ಅಂತ ಹೇಳ್ತೇವೆ. ಇದು ಕೇಂದ್ರ ಪಿವೋಟ್ಗೆ ನೊಗ ಹಾಕಲಾದ ಎತ್ತುಗಳಂತೆ ಎಲ್ಲಾ ಗ್ರಹ ವ್ಯವಸ್ಥೆಗಳು ಶಾಶ್ವತ ಕಾಲದಿಂದ ಪ್ರೇರೇಪಿಸಲ್ಪಟ್ಟ ಧ್ರುವಲೋಕದ ಸುತ್ತ ಸುತ್ತುತ್ತವೆ. ಭಗವಂತನ ಸಾರ್ವತ್ರಿಕ ರೂಪವಾದ ವಿರಾಟ್ ಪುರುಷನನ್ನು ಪೂಜಿಸುವವರು ಈ ಸಂಪೂರ್ಣ ತಿರುಗುವ ಗ್ರಹಗಳ ವ್ಯವಸ್ಥೆಯನ್ನು ಶಿಶುಮಾರ ಎಂದು ಕರೆಯಲ್ಪಡುವ ಪ್ರಾಣಿಯಾಗಿ ಗ್ರಹಿಸುತ್ತಾರೆ. ಅದೊಂದು ಇದು ಜಲಚರ ಶಿಶುಮಾರ. ಈ ಕಾಲ್ಪನಿಕ ಶಿಶುಮಾರನು ಭಗವಂತನ ಮತ್ತೊಂದು ರೂಪ. ಶಿಶುಮಾರ ರೂಪದ ತಲೆಯು ಕೆಳಮುಖವಾಗಿದೆ. ಅಲ್ಲಿ ನೀವು ಈ ಬ್ರಹ್ಮಾಂಡದಲ್ಲಿ ಕಲ್ಪನೆ ಮಾಡ್ಕೊಂಡ್ರೆ ಅದರ ತಲೆ ಕೆಳಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಗ್ರಹಗಳು, ಈ ನಕ್ಷತ್ರಗಳು ಹೇಗಿದೆ ಅದರ ಇದು ಅರೇಂಜ್ಮೆಂಟ್. ಮಿಲ್ಕಿ ವೇ ಆಕ್ಚುಲಿ ಶಿಶುಮಾರ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಇವತ್ತು ಹೇಳ್ತಾರೆ ನಾವು ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳ್ತಾರೆ. ಸೊ ಆಕ್ಚುಲಿ ಇದು ಶಿಶುಮಾರ. ಶಿಶುಮಾರ ರೂಪದ ತಲೆಯು ಕೆಳಮುಖವಾಗಿದೆ ಮತ್ತು ಅದರ ದೇಹವು ಸುರುಳಿ ಆಕಾರದ ಸರ್ಪದಂತೆ ಕಾಣುತ್ತದೆ. ಕಾಯಿಲ್ಡ್ ಸರ್ಪೆಂಟ್ ಒಂದು ಇದು. ಅದರ ಬಾಲದ ತುದಿಯಲ್ಲಿ ಧ್ರುವಲೋಕ. ಸೊ ಯಾಕಂದ್ರೆ ಮೇಲಿಂದ ಕೆಳಗೆ ಮೇಲೆ ಧ್ರುವಲೋಕ ಇರೋದು, ಅದು ಬಾಲದ ತುದಿ ಅಂತ ಹೇಳ್ತಾರೆ. ಅದರ ಬಾಲದ ತುದಿಯಲ್ಲಿ ಧ್ರುವಲೋಕ, ಬಾಲದ ದೇಹದ ಮೇಲೆ ಪ್ರಜಾಪತಿ, ಅಗ್ನಿ, ಇಂದ್ರ ಮತ್ತು ಧರ್ಮ, ಮತ್ತು ಬಾಲದ ಮೂಲದಲ್ಲಿ ದಾತ ಮತ್ತು ವಿಧಾತ ಇದ್ದಾರೆ. ಅದು ಒಂದು ನಕ್ಷತ್ರಗಳು. ಅದರ ಸೊಂಟದಲ್ಲಿ 7 ಮಹಾಋಷಿಗಳಿದ್ದಾರೆ. ಶಿಶುಮಾರನ ಸಂಪೂರ್ಣ ದೇಹವು ಅದರ ಬಲಕ್ಕೆ ಮುಖ ಮಾಡಿ ನಕ್ಷತ್ರಗಳ ಸುರುಳಿಯಂತೆ ಕಾಣುತ್ತದೆ. ಈ ಸುರುಳಿಯ ಬಲಭಾಗದಲ್ಲಿ ಅಭಿಜಿತ್ನಿಂದ ಪುನರ್ವಸುವಿನವರೆಗಿನ 14 ಪ್ರಮುಖ ನಕ್ಷತ್ರಗಳಿವೆ. ಸೊ ಅಭಿಜಿತ್ ನಕ್ಷತ್ರ ಅಂತ ಕೇಳ್ತೇವೆ ನಾವು. ಅದು ವಿಶೇಷವಾಗಿ ಅದು ಬ್ರಹ್ಮನ ಇದರಲ್ಲಿ ಇರುತ್ತೆ ಅನ್ಸುತ್ತೆ ನಕ್ಷತ್ರ. ರೋಹಿಣಿ ನಕ್ಷತ್ರ, ಅಭಿಜಿತ್. ಓಕೆ. ಪುನರ್ವಸು ಮತ್ತು ಪುಷ್ಯ ನಕ್ಷತ್ರಗಳು ಶಿಶುಮಾರನ ಬಲ ಮತ್ತು ಎಡಸೊಂಟದ ಮೇಲೆ, ಮತ್ತು ಆರ್ದ್ರ ಮತ್ತು ಅಶ್ಲೇಷ ನಕ್ಷತ್ರಗಳು ಶಿಶುಮಾರನ ಬಲ ಮತ್ತು ಎಡಪಾದಗಳ ಮೇಲೆ ಇವೆ. ವೈದಿಕ ಖಗೋಳ ಶಾಸ್ತ್ರಜ್ಞರ ಲೆಕ್ಕಾಚಾರದ ಪ್ರಕಾರ ಇತರ ನಕ್ಷತ್ರಗಳು ಶಿಶುಮಾರ ಗ್ರಹ ವ್ಯವಸ್ಥೆಯ ವಿವಿಧ ಬದಿಗಳಲ್ಲಿ ಸ್ಥಿರವಾಗಿರುತ್ತವೆ. ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಯೋಗಿಗಳು ಶಿಶುಮಾರ ಗ್ರಹ ವ್ಯವಸ್ಥೆಯನ್ನು ಪೂಜಿಸುತ್ತಾರೆ. ಇದನ್ನು ತಾಂತ್ರಿಕವಾಗಿ
ಕುಂಡಲಿನಿ ಚಕ್ರ ಎಂದು ಕರೆಯಲಾಗುತ್ತದೆ. ಇದೆಲ್ಲ ಯೋಗ ಅಭ್ಯಾಸ ಗೊತ್ತಿರೋದು ಕುಂಡಲಿನಿ ಚಕ್ರ. ಸೊ ಇದು ಹೇಳ್ತಾರೆ ಕುಂಡಲಿನಿ ಚಕ್ರ, ಅದರ ಧ್ಯಾನ ಆಕ್ಚುಲಿ ಶಿಶುಮಾರ, ಈ ಗ್ರಹದೇವದ ಇದರ ವ್ಯವಸ್ಥೆ ಇದೆ, ಅದು ಇದು ಅದರ ಒಂದು ಚಿತ್ರೀಕರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆಕ್ಚುಲಿ ಇದು ಚಿಕ್ಕ ಅಧ್ಯಾಯನೇ, 23 ಶ್ಲೋಕಗಳಿದೆ ಅಷ್ಟೇ. ಇದು ಈ ಅಧ್ಯಾಯ ಅವೆಲ್ಲ 9 ಶ್ಲೋಕ ಈ ಅಧ್ಯಾಯದಲ್ಲಿ. ಬೇಕಾದ್ರೆ ನಾನು ಒಂದ್ಸಲ ಓದ್ತೇನೆ ನೋಡಿ, ಅಟ್ಲೀಸ್ಟ್ ಅನುವಾದ ಓದ್ತೇನೆ. ಶುಕದೇವ್ ಗೋಸ್ವಾಮಿ ಮುಂದುವರಿಸಿದರು, ನನ್ನ ಪ್ರೀತಿಯ ರಾಜ, 7 ಋಷಿಗಳ ಗ್ರಹಗಳಿಂದ 13 ಲಕ್ಷ ಯೋಜನೆಗಳು, ಅಂದ್ರೆ 1,04,00,000 ಮೈಲುಗಳ ಎತ್ತರದಲ್ಲಿದೆ. ಇದು ವಿದ್ವಾಂಸರು ಭಗವಾನ್ ವಿಷ್ಣುವಿನ ವಾಸಸ್ಥಾನ ಎಂದು ವಿವರಿಸುವ ಸ್ಥಳವಾಗಿದೆ. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಕ್ಷೀರೋದಕಶಾಹಿ ವಿಷ್ಣು ಅವರು ವಾಸ ಮಾಡುವ ಸ್ಥಳ. ಎಲ್ಲಿ ಇವಾಗ ಧ್ರುವಮಾರ್ಜನ್ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಮಹಾರಾಜ ಉತ್ತಾನಪಾದನ ಮಗ ಮಹಾನ್ ಭಕ್ತ ಮಹಾರಾಜ ಧ್ರುವ ಇನ್ನೂ ಸೃಷ್ಟಿಯ ಕೊನೆಯವರೆಗೂ ಬದುಕುವ ಎಲ್ಲಾ ಜೀವಿಗಳ ಜೀವಮೂಲನಾಗಿ ವಾಸಿಸುತ್ತಾನೆ. ಅಗ್ನಿ, ಇಂದ್ರ, ಪ್ರಜಾಪತಿ, ಕಶ್ಯಪ ಮತ್ತು ಧರ್ಮ ಎಲ್ಲರೂ ಅಲ್ಲಿ ಒಟ್ಟುಗೂಡುತ್ತಾರೆ. ಅವನಿಗೆ ಗೌರವ ಮತ್ತು ಗೌರವಯುತ ನಮನಗಳನ್ನು ಸಲ್ಲಿಸುತ್ತಾರೆ. ಅವರು ಅವನ ಕಡೆ ತಮ್ಮ ಬಲಭಾಗಗಳಿಂದ ಪ್ರದಕ್ಷಿಣೆ ಮಾಡುತ್ತಾರೆ. ಮಹಾರಾಜ ಧ್ರುವನ ಅದ್ಭುತ ಚಟುವಟಿಕೆಗಳನ್ನು ನಾನು ಈಗಾಗಲೇ ವಿವರಿಸಿದ್ದೇನೆ. 4ನೇ ಸ್ಕಂದ ಇವ ನಾವು ಓದ್ತಾ ಇರೋದು. ದೇವೋತ್ತಮ ಪರಮಪುರುಷನ ಪರಮ ಇಚ್ಛೆಯಂತೆ ಸ್ಥಾಪಿತವಾದ ಮಹಾರಾಜ ಧ್ರುವನ ಗ್ರಹವಾದ ಧ್ರುವ ನಕ್ಷತ್ರವು ಎಲ್ಲಾ ನಕ್ಷತ್ರಗಳು ಮತ್ತು ಗ್ರಹಗಳಿಗೆ ಕೇಂದ್ರ ಪಿವೋಟ್ಗೆ ಆಗಿ ನಿರಂತರವಾಗಿ ಹೊಳೆಯುತ್ತದೆ. ಅದೃಶ್ಯ ಅತ್ಯಂತ ಶಕ್ತಿಶಾಲಿ ಸಮಯದ ಅಂಶವು ಈ ಪ್ರಕಾಶಗಳು ಧ್ರುವ ನಕ್ಷತ್ರದ ಸುತ್ತ ನಿಲ್ಲದೆ ಸುತ್ತುವಂತೆ ಮಾಡುತ್ತದೆ. ಎತ್ತುಗಳನ್ನು ಒಟ್ಟಿಗೆ ಕಟ್ಟಿ ಭತ್ತವನ್ನು ಒಕ್ಕಲು ಮಧ್ಯದ ಕಂಬಕ್ಕೆ ಕಟ್ಟಿದಾಗ ಅವು ತಮ್ಮ ಸರಿಯಾದ ಸ್ಥಾನಗಳಿಂದ ವಿಚಲನಗೊಳ್ಳದೆ ಆ ಕಂಬದ ಸುತ್ತಲೂ ನಡೆಯುತ್ತವೆ. ಒಂದು ಬುಲ್, ಅದೇ ಒಂದು ಎತ್ತು ಕಂಬಕ್ಕೆ ಹತ್ತಿರದಲ್ಲಿದೆ, ಇನ್ನೊಂದು ಎತ್ತು ಮಧ್ಯದಲ್ಲಿದೆ ಮತ್ತು 3ನೇ ಎತ್ತು ಒಂದು ಭಾಗ ಹೊರಭಾಗದಲ್ಲಿದೆ, ಬೇರೆ ಬೇರೆ ಅದು ಡಿಸ್ಟೆನ್ಸ್ ಅಲ್ಲಿದೆ. ಅದೇ ರೀತಿ ಎಲ್ಲ ಗ್ರಹಗಳು ಮತ್ತು ಎಲ್ಲ ನೂರಾರು ಮತ್ತು ಸಾವಿರಾರು ನಕ್ಷತ್ರಗಳು ಮಹಾರಾಜ್ ಧ್ರುವನ ಗ್ರಹವಾದ ಧ್ರುವ ನಕ್ಷತ್ರದ ಸುತ್ತ ತಮ್ಮ ಕಕ್ಷೆಗಳಲ್ಲಿ ಸುತ್ತುತ್ತವೆ. ಕೆಲವು ಎತ್ತರದಲ್ಲಿ ಮತ್ತು ಕೆಲವು ಕೆಳಗಿವೆ. ದೇವೋತ್ತಮ ಪರಮಪುರುಷನಿಂದ ತಮ್ಮ ಫಲಪ್ರದ ಕ್ರಿಯೆಗಳ ಫಲಿತಾಂಶಗಳ ಪ್ರಕಾರ ಭೌತಿಕ ಪ್ರಕೃತಿ ಯಂತ್ರಕ್ಕೆ ಜೋಡಿಸಲ್ಪಟ್ಟ ಅವು ಗಾಳಿಯಿಂದ ಧ್ರುವ ನಕ್ಷತ್ರದ ಸುತ್ತಲೂ ಚಲಿಸುತ್ತವೆ ಮತ್ತು ಸೃಷ್ಟಿಯ ಅಂತ್ಯದವರೆಗೂ ಹಾಗೆಯೇ ಇರುತ್ತವೆ. 100 ಟನ್ಗಳಷ್ಟು ನೀರನ್ನು ಹೊಂದಿರುವ ಮೋಡಗಳು ಗಾಳಿಯಲ್ಲಿ ತೇಲುವಂತೆ ಅಥವಾ ಮಹಾ ಶೈನ ಹದ್ದುಗಳಂತೆ ಹಿಂದಿನ ಚಟುವಟಿಕೆಗಳ ಫಲಿತಾಂಶಗಳಿಂದಾಗಿ ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತವೆ ಮತ್ತು ನೆಲಕ್ಕೆ ಬೀಳುವ ಯಾವುದೇ ಆಕಾಶವಿಲ್ಲದಂತೆ ಈ ಗ್ರಹಗಳು ವಿಶಾಲವಾದ ಆಕಾಶದೊಳಗೆ ಗಾಳಿಯಲ್ಲಿ ತೇಲುತ್ತವೆ. ನೋಡಿ ಭಗವಂತನ ಸೃಷ್ಟಿ. ನಾವು ಗ್ರಾವಿಟೇಷನ್ ಫೋರ್ಸ್ ಅಂತ ಏನೋ ಹೇಳ್ತೇವೆ. ಶಿಲ ಪ್ರಭುಪಾದರು ಅದ್ರ ಬಗ್ಗೆ ಎಕ್ಸ್ಪರ್ಟ್ ಕಮೆಂಟ್ಸ್ ಇದೆ. ಸೊ ಭಾವಾರ್ಥದಲ್ಲಿ ನೀವು ಓದ್ಬೋದು. ಇದೇನಿದು ಗ್ರಾವಿಟಿ, ಲಾ ಆಫ್ ಗ್ರಾವಿಟೇಷನ್ ನಾವು ಕತೆ ಕೇಳಿದಲ್ಲ. ಅವ್ರು ಯಾರು ನ್ಯೂಟನ್ ಅವ್ರು ಕಂಡುಹಿಡಿದಿದ್ದು. ಒಮ್ಮೆ ಆಪಲ್ ಟ್ರೀ ಮಧ್ಯೆ ಅವರು ಕೂತಾಗ ಆಪಲ್ ಬಿತ್ತು. ಆಪಲ್ ಬಿದ್ದ ತಕ್ಷಣ ಅವರು ಹೇಗೆ ಬಿತ್ತು ಇದು ಆಪಲ್, ಇದು ಯಾಕೆ ಬಿತ್ತು ಆಪಲ್ ಅಂತ ಅವರು ಮತ್ತೆ ಆ ಗ್ರಾವಿಟೇಷನ್ ಲಾ ಏನೋ ಕಂಡುಹಿಡಿದ್ರು. ಮತ್ತೆ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಇದೆ 9.8 ಏನೇನೋ ಇದೆ. ಅದರ ತುಂಬಾ ಒಂದು ವಿವರಣೆ ವಿಜ್ಞಾನದಲ್ಲಿ. ಎನಿವೆ ಪ್ರಭುಪಾದರು ಹೇಳ್ತಾರೆ, ವೆನ್ ಉರುಕ್ರಮ ಅಂದ್ರೆ ಭಗವಾನ್ ಶ್ರೀಕೃಷ್ಣ, ನಾರಾಯಣ, ವಿಷ್ಣು, ವಾಮನ, ಶ್ರೀರಾಮಚಂದ್ರ. ಸೊ ಅವರು ಇಚ್ಛೆ ಪಟ್ರೆ ಈ ಗ್ರಾವಿಟೇಷನ್ ಲಾ ಕೆಲಸ ಮಾಡೋದಿಲ್ಲ. ಏನ್ ಗ್ರಾವಿಟೇಷನ್ ಲಾ? ನೀರಿನ ಮೇಲೆ ಬಂಡೆಗಲ್ಲುಗಳು ತೇಲ್ತಾ ಇದೆ. ಯಾವ ಗ್ರಾವಿಟೇಷನ್ ಲಾ ಬಂತು? ಸೊ ಎಲ್ಲ ಇದು ಸೃಷ್ಟಿಕರ್ತನು ಈ ಕಾನೂನುಗಳು ಮಾಡಿದವ ಭಗವಂತ. ಸೊ ಅವನ ಇಚ್ಛೆ ಯಾವ್ದು ಕೆಲಸ ಮಾಡ್ಬೇಕು, ಯಾವ್ದು ಕಾನೂನು. ಸೊ ಎನಿವೆ ಪ್ರಭುಪಾದರು ಇದರ ವಿವರಣೆಯಲ್ಲಿ ಕೊಡ್ತಾರೆ. ಗ್ರಾವಿಟೇಷನ್ ಲಾ, ಸೋ ಕಾಲ್ಡ್ ಸೈಂಟಿಸ್ಟ್ ಇಮ್ಯಾಜಿನೇಷನ್ ಅಂತ ಕೂಡ ಪ್ರಭುಪಾದರು ಹೇಳ್ತಾರೆ. ಮತ್ತೆ ಆಕ್ಚುಲಿ ಗ್ರಾವಿಟೇಷನ್ ಅಂದ್ರೆ ಏನಂತ ಕೊನೆಯಲ್ಲಿ ಅದು ಕೂಡ ಭಾವಾರ್ಥದಲ್ಲಿ ಅವರು ಇದು ಪ್ರಾಬಬ್ಲಿ ಗ್ರಾವಿಟೇಷನ್ ಅಂತ ಕೂಡ ಒಂದು ಪ್ರಭುಪಾದರದ ವಿವರಣೆ ಇದೆ. ನೀವು ನಿಧಾನವಾಗಿ ಓದ್ಬೋದು ಇದರ ಭಾವಾರ್ಥಗಳು. ಸೊ ಇಲ್ಲಿ ಹೇಳ್ತಾ ಇರೋದು ಹೇಗೆ ಎಲ್ಲ ಗ್ರಹಗಳು ಒಂದು ಎತ್ತುಗಳು ಒಂದು ಮಧ್ಯದ ಕಂಬದ ಸುತ್ತು ಅವು ಚಲನೆ ಮಾಡ್ತವೆ. ಹಾಗೆ ಧ್ರುವ ನಕ್ಷತ್ರದ ಸುತ್ತು ಎಲ್ಲರೂ ಕೂಡ ಮೇಲೆ ಕೆಳಗೆ ಸುತ್ತಾ ಇದೆ. ನಕ್ಷತ್ರಗಳು ಮತ್ತು ಗ್ರಹಗಳನ್ನು ಒಳಗೊಂಡಿರುವ ಆ ಮಹಾನ್ ಯಂತ್ರವು ನೀರಿನಲ್ಲಿರುವ ಶಿಶುಮಾರ ಡಾಲ್ಫಿನ್ ರೂಪವನ್ನು ಹೋಲುತ್ತದೆ. ಇದನ್ನು ಕೆಲವೊಮ್ಮೆ ಕೃಷ್ಣ ವಾಸುದೇವನ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಮಹಾನ್ ಯೋಗಿಗಳು ಈ ರೂಪದಲ್ಲಿ ವಾಸುದೇವನನ್ನು ಧ್ಯಾನಿಸುತ್ತಾರೆ, ಏಕೆಂದರೆ ಅದು ವಾಸ್ತವವಾಗಿ ಗೋಚರಿಸುತ್ತದೆ. ಈ ಶಿಶುಮಾರ ರೂಪವು ತಲೆಯನ್ನು ಕೆಳಮುಖವಾಗಿ ಮತ್ತು ದೇಹವು ಸುರುಳಿ ಆಕಾರದಲ್ಲಿದೆ. ಇದರ ಬಾಲದ ತುದಿಯಲ್ಲಿ ಧ್ರುವ ಗ್ರಹವಿದೆ. ಅದರ ಬಾಲದ ದೇಹದ ಮೇಲೆ ದೇವತೆಗಳಾದ ಪ್ರಜಾಪತಿ, ಅಗ್ನಿ, ಇಂದ್ರ ಮತ್ತು ಧರ್ಮರ ಗ್ರಹಗಳಿವೆ. ಮತ್ತು ಅದರ ಬಾಲದ ಬುಡದಲ್ಲಿ ದೇವತೆಗಳಾದ ದಾತ ಮತ್ತು ವಿಧಾತರ ಗ್ರಹಗಳಿವೆ. ಶಿಶುಮಾರನ ಮೇಲೆ ಸೊಂಟ ಇರುವ ಸ್ಥಳದಲ್ಲಿ ವಸಿಷ್ಠ ಮತ್ತು ಅಂಗಿರರಂತಹ 7 ಸಂತ ಋಷಿಗಳಿದ್ದಾರೆ. ಸಪ್ತರ್ಷಿ ಮಂಡಲ. ಶಿಶುಮಾರ ಚಕ್ರದ ಸುರುಳಿ ಆಕಾರವು
ಅದರ ಬಲಭಾಗಕ್ಕೆ ತಿರುಗುತ್ತದೆ. ಅದರ ಮೇಲೆ ಅಭಿಜಿತ್ನಿಂದ ಪುನರ್ವಸುವಿನವರೆಗಿನ 14 ನಕ್ಷತ್ರ ಪುಂಜಗಳು ನೆಲೆಗೊಂಡಿವೆ. ಅದರ ಎಡಭಾಗದಲ್ಲಿ ಪುಷ್ಯದಿಂದ ಉತ್ತರ ಆಷಾಢವರೆಗಿನ 14 ನಕ್ಷತ್ರಗಳಿವೆ. ಹೀಗೆ ಅದರ ದೇಹವು ಸಮತೋಲನದಲ್ಲಿದೆ, ಏಕೆಂದರೆ ಅದರ ಬದಿಗಳು ಸಮಾನ ಸಂಖ್ಯೆಯ ನಕ್ಷತ್ರಗಳಿಂದ ಆಕ್ರಮಿಸಲ್ಪಟ್ಟಿವೆ. ಶಿಶುಮಾರನ ಹಿಂಭಾಗದಲ್ಲಿ ಅಜಬಿತಿ ಎಂದು ಕರೆಯಲ್ಪಡುವ ನಕ್ಷತ್ರಗಳ ಗುಂಪು ಇದೆ ಮತ್ತು ಅದರ ಹೊಟ್ಟೆಯಲ್ಲಿ ಆಕಾಶದಲ್ಲಿ ಹರಿಯುವ ಗಂಗಾ ನದಿ ಕ್ಷೀರಪಥ ಇದೆ. ಸೊ ಗಂಗಾ ನದಿ ಬರೋದು ಅದು ವೈಕುಂಠ ಲೋಕದಿಂದ ಮತ್ತೆ ಬೇರೆ ಗ್ರಹಗಳು ಮತ್ತೆ ಇಲ್ಲಿ ಭೂಲೋಕಕ್ಕೆ ಬರೋದು. ಸೊ ಎನಿವೆ, ಸೊ ಅದು ಕೂಡ ಇಲ್ಲಿ ವಿವರಣೆ ಇದೆ. ಸೊ ನಾವು ಚಿಕ್ಕ ಟೆಲಿಸ್ಕೋಪ್ ಯಂತ್ರಗಳು ಮಕ್ಕಳು ಮಾಡೋ ರೀತಿಯಲ್ಲಿ ಟೆಲಿಸ್ಕೋಪ್ ತಯಾರಿ ಮಾಡ್ಬಿಟ್ಟು ಎಲ್ಲ ಲೋಕಗಳು ಹೇಗಿದೆ, ಅಲ್ಲಿ ಯಾವ ಜನರಿದ್ದಾರೆ ಅಂತ ನಾವು ಲೆಕ್ಕಾಚಾರ ನಾವು ಜೀವವನ್ನು ಕಳೀತೇವೆ. ಇಲ್ಲ, ಶಾಸ್ತ್ರದಲ್ಲಿ ಇದೆಲ್ಲ ಇದೆ. ಇದರಿಂದ ನಾವು ನೇರವಾಗಿ ಜ್ಞಾನವನ್ನು ಪಡಿಬಹುದು. ಶಿಲ ಪ್ರಭುಪಾದರು ಅದೇ ಕಾರಣಕ್ಕಾಗಿ ನಮ್ಮ ಮುಖ್ಯ ಕೇಂದ್ರ ಮಾಯಾಪುರದಲ್ಲಿ ಏನು ತಯಾರಿ ಆಗ್ತಾ ಇದೆ, ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೇರಿಯಂ, ಅಲ್ಲಿ ಇದನ್ನು ತೋರಿಸಿ ಏನು ಇದು ವಿಜ್ಞಾನಿಗಳು ಶೋಧನೆ ಮಾಡ್ತಾ ಅವರು ಪ್ರತಿ ವರ್ಷಕ್ಕೂ ಒಬ್ಬೊಬ್ಬರು ಒಂದೊಂದು ಹೊಸ ವಿಜ್ಞಾನಿ ಅದು ಹಳೆಯದು ಆ ವಿಜ್ಞಾನಿ ಹೇಳಿದ ತಪ್ಪು, ನಾನಿವ್ ಕಂಡುಹಿಡಿದ ಇದು ಸರಿ ಅಂತ ಹೇಳ್ತಾ ಅವ್ರು ಹೊಸ ಹೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ನೀವು ಈ ಮಾನಸಿಕ ಕಲ್ಪನೆಯ ತಯಾರಿಯಾದ ಅವರಿಂದಲ್ಲ, ಅವರ ತತ್ವಗಳನ್ನ ಇದು ಮಾಡಿ ಯಥಾವತ್ತಾಗಿ ಶಾಸ್ತ್ರದಲ್ಲಿ ಏನಿದೆ ಈ ಲೋಕಗಳು ಗ್ರಹಗಳು ಅದನ್ನ ನೀವು ತೋರಿಸಿ ಆ ಒಂದು ಮಂದಿರದಲ್ಲೇ ಆ ಒಂದು ಸೃಷ್ಟಿ ಮಾಡಿ ಆ ರೀತಿಯ ಒಂದು ಮಾಡೆಲ್, ಒಂದು ರೀತಿ ಪ್ಲಾನೆಟೇರಿಯಂ ಬೆಂಗಳೂರಲ್ಲಿ ಇದೆ, ದೊಡ್ಡ ಪ್ಲಾನೆಟೇರಿಯಂ. ಸೊ ಆ ರೀತಿ ನಾವು ತಯಾರಿ ಮಾಡಿ ತೋರಿಸಿ ಅಂತ ಆಚಾರ್ಯ ಶ್ರೀಲ ಪ್ರಭುಪಾದರ ಆದೇಶ ಇದೆ. ಭಕ್ತರು ಅದರ ಇದರಲ್ಲಿ ಪೂರೈಕೆ ಮಾಡೋದ್ರಲ್ಲಿ ತೊಡಗಿದ್ದಾರೆ. ಶಿಶುಮಾರನ ಮೇಲಿನ ಗಲ್ಲದ ಮೇಲೆ ಅಗಸ್ತಿ, ಅವರ ಕೆಳಗಿನ ಗಲ್ಲದ ಮೇಲೆ ಯಮರಾಜ, ಅದರ ಬಾಯಿಯ ಮೇಲೆ ಮಂಗಳ, ಅಂದ್ರೆ ಇವೆಲ್ಲ ಗ್ರಹಗಳು. ಅದರ ಜನನಾಂಗಗಳ ಮೇಲೆ ಶನಿ ಗ್ರಹ, ಅದರ ಕತ್ತಿನ ಹಿಂಭಾಗದಲ್ಲಿ ಗುರು ಜುಪಿಟರ್, ಅದರ ಎದೆಯ ಮೇಲೆ ಸೂರ್ಯ ಮತ್ತು ಅದರ ಹೃದಯದ ಮಧ್ಯಭಾಗದಲ್ಲಿ ನಾರಾಯಣ, ಅದರ ಮನಸ್ಸಿನೊಳಗೆ ಚಂದ್ರ, ಅದರ ಹೊಕ್ಕುಳ ಮೇಲೆ ಶುಕ್ರ ಗ್ರಹ. ಮತ್ತು ಇದು ಯಾವ್ದು ಶುಕ್ರ ಗ್ರಹ ಅಂದ್ರೆ ಶುಕ್ರ ಅಂದ್ರೆ ಸ್ಯಾಟರ್ನ ಇಲ್ಲ, ಸ್ಯಾಟರ್ನ್ ಅಂದ್ರೆ ಶನಿ, ಯುರೇನಸ್ ಓಕೆ. ಅದರ ಕುತ್ತಿಗೆ ಮೇಲೆ ರಾಹು, ಅದರ ದೇಹದಾದ್ಯಂತ ಧೂಮಕೇತುಗಳಿವೆ ಮತ್ತು ಅದರ ರಂಧ್ರಗಳಲ್ಲಿ ಹಲವಾರು ನಕ್ಷತ್ರಗಳಿವೆ. ನನ್ನ ಪ್ರೀತಿಯ ರಾಜನೇ, ಹೀಗೆ ವಿವರಿಸಿದಂತೆ ಶಿಶುಮಾರನ ದೇಹವನ್ನು ದೇವೋತ್ತಮ ಪರಮಪುರುಷನಾದ ಭಗವಾನ್ ವಿಷ್ಣುವಿನ ಬಾಹ್ಯ ರೂಪವೆಂದು ಪರಿಗಣಿಸಬೇಕು. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಒಬ್ಬರು ಮೌನವಾಗಿ ಶಿಶುಮಾರ ಚಕ್ರವಾಗಿ ಭಗವಂತನ ರೂಪವನ್ನು ಆಚರಿಸಬೇಕು ಮತ್ತು ಈ ಮಂತ್ರದಿಂದ ಅವನನ್ನು ಪೂಜಿಸಬೇಕು. ಓ ದೇವರೇ, ಕಾಲದ ರೂಪವನ್ನು ಧರಿಸಿದವನೇ, ವಿವಿಧ ಕಕ್ಷೆಗಳಲ್ಲಿ ಚಲಿಸುವ ಎಲ್ಲಾ ಗ್ರಹಗಳ ವಿಶ್ರಾಂತಿ ಸ್ಥಳವೇ, ಎಲ್ಲಾ ದೇವತೆಗಳ ಒಡೆಯನೇ, ಓ ಪರಮಾತ್ಮನೇ, ನಾನು ನಿನಗೆ ನನ್ನ ಗೌರವಯುತ ನಮನಗಳನ್ನು ಸಲ್ಲಿಸುತ್ತೇನೆ ಮತ್ತು ನಿನ್ನನ್ನು ಧ್ಯಾನಿಸುತ್ತೇನೆ. ಶಿಶುಮಾರ ಚಕ್ರವನ್ನು ರೂಪಿಸುವ ಪರಮಾತ್ಮ ವಿಷ್ಣುವಿನ ದೇಹವು ಎಲ್ಲಾ ದೇವತೆಗಳು ಮತ್ತು ಎಲ್ಲಾ ನಕ್ಷತ್ರಗಳು ಮತ್ತು ಗ್ರಹಗಳ ವಿಶ್ರಾಂತಿ ಸ್ಥಳವಾಗಿದೆ. ಆ ಪರಮಪುರುಷನನ್ನು ದಿನಕ್ಕೆ 3 ಬಾರಿ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಪೂಜಿಸಲು ಈ ಮಂತ್ರವನ್ನು ಪಠಿಸುವವನು ಖಂಡಿತವಾಗಿಯೂ ಎಲ್ಲಾ ಪಾಪ ಪ್ರತಿಕ್ರಿಯೆಗಳಿಂದ ಮುಕ್ತನಾಗುತ್ತಾನೆ. ಈ ರೂಪಕ್ಕೆ ಕೇವಲ ನಮನಗಳನ್ನು ಸಲ್ಲಿಸಿದರೆ ಅಥವಾ ಈ ರೂಪವನ್ನು ದಿನಕ್ಕೆ 3 ಬಾರಿ ನೆನಪಿಸಿಕೊಂಡರೆ ಅವನ ಎಲ್ಲಾ ಇತ್ತೀಚಿನ ಪಾಪ ಕಾರ್ಯಗಳು ನಾಶವಾಗುತ್ತವೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಸೊ ಎಷ್ಟರ ಮಟ್ಟಿಗೆ ಇದು ಅರ್ಥ ಆಯ್ತು ಗೊತ್ತಿಲ್ಲ. ಸೊ ನನಗೂ ಕೂಡ ನಾನು ಓದಿದೆ ಅಷ್ಟೇ, ನನಗೇನು ಅರ್ಥ ಆಯ್ತು ಗೊತ್ತಿಲ್ಲ. ಶಿಶುಮಾರ, ಅದರ ಎಲ್ಲ ಲೋಕಗಳು, ಅದರ ಎಲ್ಲ ಸ್ಥಳಗಳು ಇದೆ. ಭಕ್ತರು ಅದನ್ನೆಲ್ಲ ಪ್ಲಾನೆಟೇರಿಯಂ ಅಲ್ಲಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ವಿಡಿಯೋಸ್ ಇದೆ, ನೀವು ಸರ್ಚ್ ಮಾಡ್ಬೋದು ಗೂಗಲ್ ಅಲ್ಲಿ. ನಮ್ಮ ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೇರಿಯಂ ವಿಡಿಯೋ ಕೂಡ ಅದು ಕೂಡ ಇದೆ. ಅದರಲ್ಲಾದ್ರೂ ಸ್ವಲ್ಪ ಆದ್ರೂ ನಮಗೆ ಒಂದು ಐಡಿಯಾ ಸಿಗುತ್ತೆ. ಹೇಗೆ ಗ್ರಹ ವ್ಯೂಹಗಳಿದೆ, ಗ್ರಹ ಲೋಕಗಳಿದೆ, ನಕ್ಷತ್ರಗಳಿದೆ. ಮತ್ತೆ ಅದರ ಮಧ್ಯದಲ್ಲಿ ಧ್ರುವ ಮಹಾರಾಜರು ಆ ಲೋಕ ಭಗವಂತನ ತನ್ನ ಲೋಕವನ್ನೇ, ತನ್ನ ಸ್ಥಾನವನ್ನೇ ಅದರ ಅಧಿಕಾರಿಯಾಗಿ, ಅದರ ರಾಜನಾಗಿ ಧ್ರುವ ಮಹಾರಾಜರಿಗೆ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಎಲ್ಲರಿಗೂ